ನಿಜ ಮನದೊಳಗೆ ವನಜಾಕ್ಷ ಯೋಚಿಸಿದ ಎನಗಿದುವೆ ಕೊನೆಯ ರವಿಯುದಯ ಎನಗಿದುವೆ ಕೊನೆಯ ರವಿ ಉದಯ ಅನುಗೊಳಿಸಬೇಕು ನರ ನಾಟಕಕ್ಕೆ ಕೊನೆಯುತ್ತ ಅನುಗೊಳಿಸಬೇಕು ನರ ನಾಟಕಕ್ಕೆ ಕೊನೆಯನುತ ಕ್ಷಣದಿದ್ದರು ಮೂಲದಲ್ಲಿ ಕುಳಿತ ಕ್ಷಣದಿದ್ದರು ಮೂಲದಲ್ಲಿ ಕುಳಿತಾಗ ಅನಕ ನಿಜ ಮನದೊಳಗೆ ವನಜಾಕ್ಷ ಯೋಚಿಸಿದ ಬಂಧುತ್ವ ಇಲ್ಲ, ಮೋಹ ಇಲ್ಲ, ಯಾರ ಕುರಿತಾಗಿಯೂ ವಾತ್ಸಲ್ಯ ಭಾವವೇ ಇಲ್ಲ. ಜಗತ್ತಿನಲ್ಲಿ ನೋಡುವವರಿಗೆ ನಿಷ್ಕರುಣಿ ಅಂತ ಕಂಡ್ರು ನಿಜ ಅರ್ಥದಲ್ಲಿ ಅವನು ನಿಷ್ಕರುಣಿಯಲ್ಲ, ತನ್ನ ಕರ್ತವ್ಯವನ್ನು ಮಾಡುತ್ತಾ ಇದ್ದಾನಷ್ಟೆ. ಅವನಿಗೆ ಅಥವಾ ಅದಕ್ಕೆ ಕಾಲ ಅಂತ ಹೆಸರು. ಹಾಗಾಗಿ ಕಾಲೋಹಿ ದುರತಿಕ್ರಮ, ಕಾಲವನ್ನು ಮೀರುವುದಕ್ಕೆ, ಕಾಲದ ಗತಿಯನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತಿಳಿದವರಾಡಿದ್ದು. ಆಡಬಹುದು, ಈ ದಿನದ ರವಿ ಉದಯವೇ ಕೊನೆಯದ್ದು, ನಾಳೆ ಮತ್ತೆ ನಾನು ನೋಡುವುದಕ್ಕಿಲ್ಲ ಅಂತ ನಿರ್ಣಯವನ್ನು ಮಾಡುವುದಕ್ಕೆ ಯಾರಾದರೂ ಸಾಮಾನ್ಯರಿಗೆ ಸಾಧ್ಯ ಉಂಟೆ? ನನಗೆ ಸಾಧ್ಯ ಉಂಟು, ನಾನು ಸಂಕಲ್ಪ ಮಾಡಬಲ್ಲೆ. ಜಗತ್ತಿನಲ್ಲಿ ಯಾವುದಕ್ಕಾದರೂ ಒಂದು ಅಂತ್ಯ ಅನ್ನೋದು ಬೇಕೇ ಬೇಕಲ್ಲ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದ ಅಂತಾದರೆ ಪಶ್ಚಿಮದಲ್ಲಿ ಅಸ್ತಮಿಸ್ತಾನೆ ಅನ್ನೋದು ನಿರ್ಣಯವೇ. ಪ್ರವರ್ಧಮಾನರಾಗಿ ಜಗತ್ತಿನಲ್ಲಿ ಬೆಳಗುತ್ತಾ ಇದ್ದಾರೆ ಅಂತಾದರೆ ನಾಳೆ ದಿನವೂ ಅವರು ಬೆಳಗುತ್ತಾರೆ ಅನ್ನುವುದಕ್ಕೆ ಏನೂ ಖಚಿತತೆ ಇಲ್ಲ. ಧರ್ಮ ದೀಕ್ಷಾ ರಕ್ಷಾ, ಭೂಮಿಯಲ್ಲಿ ನಾನು ಕಾಣಿಸಿಕೊಂಡು ಶತಮಾನವೇ ಕಳೆದು ಹೋಯಿತು. ಯಾರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದೆನೋ ಅಥವಾ ಸಜ್ಜನರೆಲ್ಲರೂ ಅಪೇಕ್ಷಿಸಿಕೊಂಡಿದ್ದಾರೋ ಅಂಥವನ್ನು ಚಕ್ರವರ್ತಿಯಾಗಿ 36 ವರ್ಷಗಳೇ ಕಳೆದು ಹೋಯಿತು. ಹೇಳುವುದಕ್ಕೆ ಕಾಲಪುರುಷನ ಅನುಗ್ರಹದಿಂದಲೇ ಜನಿಸಿದವನು. ಹಾಗಾದರೆ ಮುಂದೆ ನಮ್ಮ ಜೀವನದಲ್ಲಿ ಏನು ಸಂಕಲ್ಪ, ಏನು ಉದ್ದೇಶ? ಈಗ ನೆನಪಾಗುತ್ತದೆ. ದಾಯಾದಿಗಳ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಕಲಹವನ್ನು ನೋಡಿಯೂ ಮೌನವಾಗಿ ಇದ್ದೆಯಲ್ಲ ಕೃಷ್ಣ. ನನ್ನ ಮಕ್ಕಳೆಲ್ಲ ಸಾಯುವುದಕ್ಕೆ ನೀನೇ ಕಾರಣವಾಗಿ ಹೋದೆಯಲ್ಲ.
36 ವರ್ಷ ಕಳೆದ ಮೇಲೆ ನಿನ್ನವರೇ ಪರಸ್ಪರ ಹೋರಾಟವನ್ನು ಮಾಡಿ ಸಾಯುವ ಹಾಗಾಗಲಿ. ಗಾಂಧಾರಿ ದೇವಿಯ ಶಾಪ. ಒಂದುಂಟಲ್ಲ, ಕಳಿತ ಫಲ ಬೇರೆ, ಕೊಳೆತ ಫಲ ಬೇರೆ. ಕಳಿತ ಮೇಲೆ ಅದು ತಾನಾಗಿ ತೊಟ್ಟು ಕಳಚಿ ಬಿದ್ದರೆ ಚಂದ, ಕೊಳೆತ ಮೇಲೂ ಅಲ್ಲಿಗೆ ಅಂಟಿಕೊಂಡಿರುವುದು ಸರಿಯಲ್ಲ. ಪಾಂಡವರು ನನ್ನವರು ಅಂತ ಅವರನ್ನು ಅಪ್ಪಿಕೊಂಡೆ. ಕೌರವಾದಿಗಳ ಹನನಕ್ಕೆ ನಾನೇ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದೆ. ಯಾರೆಲ್ಲ ಕುರುಕ್ಷೇತ್ರದ ರಣಧಾರಿಣಿಯಲ್ಲಿ ಕಳೆದು ಹೋದ್ರು ಅಂತ ಕೇಳಿದ್ರೆ, ಮೇಲ್ನೋಟದಿಂದ ನೋಡುವಾಗ ನನ್ನವರೂ ಹೌದು. ಆದರೆ ಪಾಂಡವರು ಕೊನೆಗೂ ತಮ್ಮದ್ದಾದಂತಹ ಅಧಿಕಾರವನ್ನು ಪಡೆಯುವಲ್ಲಿ ಶಕ್ತರಾದರು ಅವರ ಪ್ರಯತ್ನದಿಂದ. ಈಗ ಸಾವಿರಾರು ಮಂದಿ ಮಕ್ಕಳು. ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ನಮ್ಮ ಹೆಸರನ್ನು ಹೇಳಿಸುವುದಕ್ಕೆ ಒಬ್ಬ ಮಗನಿದ್ರೆ ಸಾಕಾಗ್ತದೆ. ಜಾಂಬವತಿಯಲ್ಲಿ ಜನಿಸಿದಂತಹ ಸಾಂಬನಿಗೆ ವೇಷವನ್ನು ಹಾಕಿಸಿ ದ್ವಾರಕೆಯ ಕಡೆಗೆ ಬಂದಂತಹ ಋಷಿಗಳ ಮುಂಭಾಗದಲ್ಲಿ ಒಯ್ದು ಇವನಿಗೆ ಜನಿಸುವಂತಹ ಮಗು ಹೆಣ್ಣಾಗುತ್ತದೋ ಗಂಡಾಗುತ್ತದೋ ಅಂತ ಕೇಳ್ತಾರಂತೆ ನಮ್ಮ ಯಾದವರು. ಋಷಿಗಳನ್ನು ಕಂಡಾಗ ಗೌರವಿಸಿಕೊಂಡಿದ್ದ, ಅವರ ಕುರಿತಾದಂತಹ ಪೂಜನೀಯ ಭಾವವನ್ನು ಹೊಂದಿದ್ದಂತಹ ಯಾದವರೇ ಇಂತಹ ವರ್ತನೆಯನ್ನು ತೋರಿಸ್ತಾರೆ. ಅದಕ್ಕೂ ನನ್ನ ಮಗನಾದಂತಹ ಸಾಂಬನೇ ನಾಯಕತ್ವವನ್ನು ವಹಿಸ್ತಾನೆ ಅಂತಾದ್ರೆ ನನ್ನ ಹೆಸರನ್ನು ಹೇಳಿಸುವ ಮಗ ಅಂತ ಹೇಳೋ, ಅಲ್ಲ ಗಾಂಧಾರಿಯ ಶಾಪದಿಂದಲೇ ಹೀಗಾಯಿತು ಅಂತ ಹೇಳೋ. ಏನೇ ಇರಲಿ, ಹುಟ್ಟುವುದು ವನಕೆ ಅಂತ ಋಷಿಗಳು ಶಾಪವಾಕ್ಯದಿಂದ ಆಡಿದರಂತೆ. ಋಷಿ ಪ್ರಣೀತವಾದದ್ದು ಸುಳ್ಳಾಗುವುದಕ್ಕಿಲ್ಲ. ಅವನ ಉದರವನ್ನು ಸೀಳಿ ಹೊರಗೆ ಕಾಣಿಸಿಕೊಂಡಂತಹ ವನಕೆಯನ್ನು ಚೂರ್ಣಿಸಿ ಪ್ರವಾಸ ಕ್ಷೇತ್ರದಲ್ಲಿ ಸಮುದ್ರಕ್ಕೆ ಎಸೆದುಬಿಡಿ. ಹೇಳಿದ್ದ ಹೌದು. ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರಕ್ಕೆ ಅದನ್ನು ಚೂರ್ಣಿಸಿ ಎಸೆದದ್ದೂ ಹೌದು. ಶಾಪ ಹುಸಿಯಾದೀತೆ. ಅದೇ ಪ್ರದೇಶಕ್ಕೆ ಹೋದಂತಹ ಯಾದವರು ಯಾವುದನ್ನು ತ್ಯಜಿಸಿ ಪ್ರಪಂಚದಲ್ಲಿ ತಾವು ಸುಸಂಸ್ಕೃತರಾಗಿದ್ದೇವೆ ಅಂತ ಇಷ್ಟು ವರ್ಷಗಳ ಕಾಲ ಕಾಣಿಸಿಕೊಂಡ್ರೋ, ಸಂಸ್ಕಾರವೇ ಇಲ್ಲದಂತಹ ಯಾದವ ಕುಲದಲ್ಲಿ ಕಾಣಿಸಿಕೊಂಡಂತಹ ಕೃಷ್ಣ ಬಲರಾಮರವರಿಗೆ ಸಂಸ್ಕಾರವನ್ನು ಕೊಟ್ಟರು. ಯದುಗಳಿಗೆ ರಾಜತ್ವ ಎಲ್ಲಿಹದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಅವರು ಕಾಣಿಸಿಕೊಂಡ್ರು ಅಂತ ಹೇಳಿದಂತಹ ಸ್ಥಿತಿಯಲ್ಲೇ ಮದ್ಯಪಾನವನ್ನು ಮಾಡಿ ಅಮಲೇರಿ ಪರಸ್ಪರ ನನ್ನ ಕುಟುಂಬದವರೇ, ನನ್ನ ಮಕ್ಕಳೇ, ನನ್ನ ಮೊಮ್ಮಕ್ಕಳೇ, ನನ್ನವರೇ ಹೊಡೆದಾಡ್ತಾ 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 ಎಲ್ಲರೂ ಅಳಿದು ಹೋದರಂತೆ. ಸಹೋದರನಾದಂತಹ ಬಲರಾಮ ಹೋರಾಟವನ್ನು ಮಾಡಿದರು. ಅಸಹಾಯಕನಾಗಿ ಎಲ್ಲವನ್ನು ಕೇವಲ ಸಾಕ್ಷಿಯಾಗಿ ನೋಡಬೇಕಾಗಿ ಬಂತು. ಯಾಕೆ ತಮ್ಮ ಹೀಗಾಯಿತು ಅಂತ ನನ್ನ ಮುಂಭಾಗದಲ್ಲಿ ಬಂದು ಪ್ರಶ್ನಿಸ್ತಾನೆ. ಏನು ಅಂತ ಹೇಳಿ? ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಂ ಚೈವ ತತ್ರಕ ಪರಿದೇವನ ಅಂತ ನಾನು ಆಡಿದ್ದ ಅರ್ಜುನನಲ್ಲಿ. ಹಾಗೆ ಹೇಳಿದ ನಾನೇ ಅಣ್ಣನ ಮುಂಭಾಗದಲ್ಲಿ ಕಣ್ಣೀರಾಕುವುದ? ಇದು ಕಾಲದ ದೋಷ ಅಲ್ಲ, ಇದು ಕಾಲದ ಚೋದ್ಯ. ಯಾರೇ ಇರಲಿ, ದಿವ್ಯತ್ವ ಇದ್ದವರೇ ಇರಲಿ, ಪಾಂಚಭೌತಿಕವಾದಂತಹ ಶರೀರವನ್ನು ಪಡೆದು ತಂದೆ ತಾಯಂದಿರಿಗೆ ಮಗನಾಗಿಯೋ ಮಗಳಾಗಿಯೋ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡ ಮೇಲೆ ಪಂಚಭೂತಗಳಿಂದ ಪಡೆದಂತಹ ಶರೀರದ ಅಂಶವನ್ನು ಅವಕ್ಕೆ ಹಂಚಲೇಬೇಕಲ್ಲ, ಅದು ನಿಯಮ. ಅದನ್ನು ಮೀರುವುದಕ್ಕಾಗುವುದಿಲ್ಲ ಅಣ್ಣ. ಯಾವುದಾದ್ರೂ ಸರಿ, ನಾಳೆಯ ದಿನ ಕಾಲಗರ್ಭದಲ್ಲಿ ಲೀನವಾಗಿ ಹೋಗಬೇಕಾದ್ದೇ ಸಹಜ, ಅದರ ಕುರಿತಾಗಿ ನಾವು ಚಿಂತಿಸಬೇಕು ಅಂತ ಇಲ್ಲ ಅಂತ ಆಡಿದೆ.
ಕೊನೆಗೊಮ್ಮೆ ನಿನ್ನನ್ನು ತಬ್ಬಿಕೊಳ್ಳಬೇಕು ಅಂತ ಬಳಿಗೆ ಬಂದವ ನನ್ನನ್ನು ಗಾಢವಾಗಿ ಆಲಂಗಿಸಿಕೊಂಡು ಸಮುದ್ರಕ್ಕೆ ಇಳಿದು ಕಣ್ಮರೆಯಾಗುವುದನ್ನು ಕಾಣುತ್ತಾ ಇದ್ದೇನೆ. ಒಂದಿದ್ದದ್ದು 1000 ಆಯಿತು ಅಂದ್ರೆ ಅರ್ಥ ಏನು? ಶೇಷನಾಗಿ ತನ್ನ ಮೂಲಧಾಮವನ್ನು ಸೇರಿಕೊಂಡ ಅಂತ. ಹೌದಲ್ಲ, ಜಗದೀಶನ ಆಡುವಂತಹ ಈ ಜಗತ್ತು ನಾಟಕರಂಗ ಅಂತ ಆಡಿದ್ರು ಭಾಗವತರೆಲ್ಲ. ಈ ನರನಾಟಕದ ಈ ಅಂಕ ಏನುಂಟೋ ಇದು ಕೊನೆಯದ್ದು ಅಂತ ತಿಳಿದವನಿದ್ದೇನೆ. ಆದರೆ ಅಚ್ಚುಕಟ್ಟಾಗಿ ಇದನ್ನು ಮುಕ್ತಾಯ ಮಾಡಬೇಕು ಅಂತಾದರೆ ಇಲ್ಲಿಗೆ ಇದು ನಿಲ್ಲುವುದಲ್ಲ. ಏನು ಗಾಂಧಾರಿ ದೇವಿಯ ಶಾಪ ಯಾದವರಿಗೆ ಮಾತ್ರವೋ? ಬಳಿಗೆ ಬಂದಂತಹ ದುರ್ವಾಸರು ಭೋಜನ ಬೇಕು ಅಂತ ಕೇಳಿದ್ರು. ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನುವಂತಹ ಭಾವದಿಂದ ಬಡಿಸಿದಾಗ ಕೊನೆಗೆ ಸ್ವಲ್ಪವನ್ನು ಉಳಿಸಿಕೊಂಡು ಇದನ್ನು ಪ್ರಸಾದ ಅನ್ನುವಂತಹ ರೀತಿಯಿಂದ ನಿನ್ನ ಮೈಗೆಲ್ಲ ಪೂಸಿಕೋ ಅಂತ ನನ್ನಲ್ಲಿ ಆಡಿದ್ದು. ಋಷಿಗಳ ಉಚ್ಚಿಷ್ಟವೇ ಆದರೂ ಪ್ರಸಾದ, ಇದನ್ನು ಅಂಗಾಲಿಗೆ ಹೇಗೆ ಪೂಸಲಿ ಅನ್ನುವ ಭಾವದಿಂದ ಪಾದವೊಂದನ್ನು ಉಳಿದು ಮತ್ತೆಲ್ಲ ಪೂಸಿಕೊಂಡೆ. ನಾನಾಡಿದಂತಹ ಮಾತನ್ನು ಸಂಪೂರ್ಣವಾಗಿ ನೀನು ನೆರವೇರಿಸಲಿಲ್ಲ ಕೃಷ್ಣ, ನಿನಗೆ ಪಾದದಿಂದಲೇ ಮರಣ ಬರಲಿ. ಋಷಿ ಶಾಪ ಹುಸಿಯಾಗುವುದಕ್ಕುಂಟೆ, ಅಥವಾ ಹುಸಿಯಾಗುವಂತೆ ನಾನು ಮಾಡಬಹುದೇ? ಅದಕ್ಕಾಗಿಯೇ ಎಲ್ಲವನ್ನು ಕಳ್ಕೊಂಡು ಎಲ್ಲರನ್ನೂ ಕಳ್ಕೊಂಡು ಆ ಕುರಿತಾದಂತಹ ಖೇದವನ್ನೇ ಇಟ್ಟುಕೊಳ್ಳದೆ ಯಾವ ಸ್ವರ್ಣಮಯವಾದಂತಹ ವಿಶ್ವಕರ್ಮ ನಿರ್ಮಿತವಾದ ದ್ವಾರಕೆಯಲ್ಲಿ ವೈಭವದಿಂದ ನಾವು ವಾಸಿಸಿಕೊಂಡಿದ್ದೇವೋ ನಿಧಾನವಾಗಿ ಆ ದ್ವಾರಕೆ ಮುಳುಗುವುದನ್ನು ನೋಡುತ್ತಾ ನೋಡುತ್ತಾ ಬದುಕಿನ ಸೂರ್ಯನು ಮುಳುಗುತ್ತಾ ಇದ್ದಾನೆ ಅನ್ನುವುದರ ಕುರಿತಾಗಿಯೇ ಚಿಂತಿಸ್ತಾ ಅತ್ಯಂತ ಅನಿವಾರ್ಯವಾಗಿ ಅಗತ್ಯವಾಗಿ ನನ್ನ ಜೀವನದ ಕೊನೆಯ ಕ್ಷಣದಲ್ಲಿ ನೋಡಬೇಕಾದಂತಹ ಒಬ್ಬ ಇದ್ದಾನಲ್ಲ, ಅವನೇ ಇಲ್ಲಿಗೆ ಬರಲಿ ಅಂತ ಮನಸ್ಸಿನಲ್ಲೇ ಆಲೋಚಿಸ್ತಾ ಇದ್ದೇನೆ. ಈ ತರುಮೂಲದಲ್ಲಿ ಅವನ ನಿರೀಕ್ಷೆಯಲ್ಲೇ ಇರುತ್ತೇನೆ ನೋಡು. ಇತ್ತಗಸ್ತಿನಪುರದಿ ಪಾತ ಸಚ್ಚಿಯುಳ್ಳಿರಲು ಇತ್ತಗಸ್ತಿನಪುರದಿ ಪಾತ ಸಚ್ಚಿಯುಳ್ಳಿರಲು ತಪ್ತ ಕಿರಣೋದಯದ ಹೊತ್ತು ನಿದ್ರಿಸಲಿಲ್ಲ, ತಪ್ತ ಕಿರಣೋದಯದ ಹೊತ್ತು ನಿದ್ರಿಸಲಿಲ್ಲ, ನಿತ್ಯದಾಚಾರ ಮೊದಲಿಲ್ಲ, ನಿತ್ಯದಾಚಾರ ಮೊದಲಿಲ್ಲ. ಇತ್ತಗಸ್ತಿನಪುರದಿ ಪಾರ್ಥ ಸಜ್ಜೆಯುಳ್ ಇರಲು ಯಾಕೆ ಅತಂತ್ರ ಅನ್ನುವುದೇ ಅರ್ಥ ಆಗುವುದಿಲ್ಲ. ಮಹಾಸಂಗ್ರಾಮವೊಂದು ಘಟಿಸಿ ಹಸ್ತಿನಾವತಿಯಲ್ಲಿ ಸರ್ವಸಮ್ಮತಿಯ ಧರ್ಮ ಸಿಂಹಾಸನಾರೋಹಣವನ್ನು ಅಣ್ಣನಾದಂತಹ ಧರ್ಮಜ ಮಾಡಿದನು. ಆಗುವುದನ್ನು ತಪ್ಪಿಸುವುದಕ್ಕೆ ಎಂಥವನಿಂದಲೂ ಆಗುವುದಿಲ್ಲ. ಯಾವುದನ್ನು ಕಾಲ ನಿರ್ಣಯಿಸ್ತದೆಯೋ ಅದನ್ನು ತಪ್ಪಿಸುವುದಕ್ಕೆ ಕಾಲಾಧೀನರನಿಸಿಕೊಂಡವರಿಗೆ ಸಾಮರ್ಥ್ಯ ಸಾಕಾಗುವುದಿಲ್ಲ. ಕಾಲವನ್ನು ಆಳಬಲ್ಲವರು ನಿಯಂತ್ರಿಸಬಲ್ಲರು, ಅದು ಪ್ರಶ್ನೆ ಬೇರೆ. ಮಹಾ ಸಂಗ್ರಾಮವೊಂದು ಘಟಿಸಿದ್ದರ ಪರಿಣಾಮವಾಗಿ ಒದಗಿ ಬಂದದ್ದೇನು? ಯುದ್ಧದಲ್ಲಿ ಸತ್ತವರು ಸತ್ರಲ್ಲ, ನೆಮ್ಮದಿ ಆಯ್ತು ಅವರಿಗೆ. ಬದುಕಿದವರಿಗೆ ಬಂಧುಗಳನ್ನು, ಸುಜನರನ್ನು, ಗುರುಗಳನ್ನು, ಹಿರಿಯರನ್ನು, ಅನೇಕರನ್ನು ಕಳಕೊಂಡು
ಪುತ್ರ ಪೌತ್ರಾದಿಗಳನ್ನು ಕಳಕೊಂಡು ಈ ಅಧಿಕಾರವನ್ನು ಹೊಂದಿ ಯಾವ ಸುಖವನ್ನು ಅನುಭವಿಸುವುದಕ್ಕೆ ಈ ಭಾವ ಯುದ್ಧವನ್ನು ಗೆದ್ದ ಕ್ಷಣಕ್ಕೆ ಬಂದದ್ದು ಹೌದು. ಆದರೆ ಕರ್ತವ್ಯ ಇದು ಬಹಳ ಪ್ರಧಾನವಾದ ಕರ್ತವ್ಯ ಕರ್ಮವನ್ನು ಎಸಗುವುದಕ್ಕಾಗಿ ಏನೆಲ್ಲ ದೈವಾಯತ್ತವಾದಂತಹ ಕೊಡುಗೆಗಳನ್ನು ನಾವು ಸ್ವೀಕರಿಸಿದ್ದೇವೆ, ಆ ಬದ್ಧತೆಯನ್ನು ಅನುಭವಿಸಬೇಕಾದಂತಹ ನಿಲುಮೆ ಇರುವುದರಿಂದ ಈ ಎಲ್ಲ ನೋವುಗಳನ್ನಾದರೂ ನುಂಗಿ ನಡೆಯಲೇಬೇಕಾಗಿ ಬಂತು. ಆಯಿತು, ಅಶ್ವಮೇಧಾದಿ ಪುಣ್ಯಕೃತಗಳನ್ನು ಎಸಗಿದೆವು. ಧರ್ಮರಾಯನ ಆಳ್ವಿಕೆಯಲ್ಲಿ ಸತ್ಯಯುಗವೇ ಮರುಕಳಿಸಿತೇನೋ ಅನ್ನುವಂತೆಯೇ ಸಂದು ಹೋದಂತಹ ತ್ರೇತಾಯುಗದ ರಾಮರಾಜ್ಯದ ಸುಖವೇ ಮತ್ತೆ ಬಂತು ಅನ್ನುವಂತೆಯೇ ಮಂದಿಗಳೆಲ್ಲ ಬದುಕಿದ್ದನ್ನೂ ಕಂಡೆವು. ಆದರೆ ಈಗ ಯಾಕೆ ಹೀಗಾಗ್ತಾ ಇದೆ? ಅಂದೇ ಒಮ್ಮೆ ಕಲಿಪುರುಷನ ದರ್ಶನ ನಮಗಾಗಿತ್ತು. ರಾತ್ರಿ ಕಾಲದಲ್ಲಿ ನಗರ ಸಂಚಾರ ಮಾಡುವಂತಹ ಕಾಲದಲ್ಲಿ ಅವನನ್ನು ಹಿಡಿದು ಕಟ್ಟಿ ನಮ್ಮಣ್ಣ ಧರ್ಮಜನ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದೆವು. ಆಗ ಅವನೇ ಹೇಳಿದೆ, ಯುಗ ಧರ್ಮ ಯುಗ ಪುರುಷ ನಾನು, ನನಗೆ ಮೀರಿ ವ್ಯವಹರಿಸುವುದಕ್ಕಾಗುವುದಿಲ್ಲ. ದ್ವಾಪರ ಕಲಿಯುಗಳ ಸಂಧಿಕಾಲ ಇದು. ಆದರೆ ಕುರುಕ್ಷೇತ್ರದಲ್ಲಿ ನಿಮ್ಮಲ್ಲಿ ದಾಯಾದ್ಯ ಮತ್ಸರದ ಮೂಲಕವಾಗಿ ಒದಗಿ ಬಂದಂತಹ ಮಹಾಸಂಗ್ರಾಮದಲ್ಲಿ ಆಗಿ ಹೋದ ದಾರುಣವಾದಂತಹ ಪರಿಣಾಮವನ್ನು ನೋಡಿದ ದ್ವಾಪರ ತಾನು ಹಿಂದೆ ಸರಿದು ಹೋದ. ಆದ್ದರಿಂದಲೇ ನಾನು ಪ್ರವೇಶಿಸಬೇಕಾಗಿ ಬಂತು. ಆದರೂ ಮಹಾತ್ಮನಾದಂತಹ ನಮ್ಮಣ್ಣ ಧರ್ಮಜ ಅವಕಾಶವನ್ನು ಯಾಚಿಸಿದ ಅವನನ್ನು ಬರಿದು ಮಾಡಿ ಹಿಂದೆ ಕಳುಹಿಸಲಿಲ್ಲ. ಎಲ್ಲಿ ಸುರಾಪಾನ ಅತಿಯಾಗಿ ನಡೆಯುತ್ತದೆಯೋ, ಎಲ್ಲಿ ದ್ಯೂತ ವ್ಯಸನದಿಂದ ಜನರು ಮರಳಾಗಿ ಹೋಗುತ್ತಾರೆಯೋ, ಎಲ್ಲಿ ಕಾಮಿನಿಯರ ಹುಚ್ಚು ಹಿಡಿದಂತಹ ಮಂದಿಗಳಿದ್ದಾರೆಯೋ, ಎಲ್ಲಿ ಬೇಟೆಯಲ್ಲಿ ಆಸಕ್ತರಾದ ಕ್ಷತ್ರಿಯರಿದ್ದಾರೆಯೋ ನಮ್ಮ ಆಳ್ವಿಕೆಯಲ್ಲಿ, ಅಲ್ಲಿ ಎಲ್ಲ ಹೋಗಿ ಆಕ್ರಮಣ ಮಾಡಿ ಪ್ರವೇಶಿಸು. ಅಂದ್ರೆ ಅರ್ಥ ಏನು? ಸದಾ ಕಾಲ ದ್ಯೂತಾಸಕ್ತಿಯಲ್ಲೇ ಉಳ್ಳ ಧರ್ಮಜ, ಹೀಗೊಂದು ಹೆಸರು ಉಂಟವನ ಬಗ್ಗೆ. ಆದರೆ ಧರ್ಮ ಸಿಂಹಾಸನಾರೋಹಣವನ್ನು ಮಾಡಿದವ ಯುಗಪುರುಷನ ಮುಂಭಾಗದಲ್ಲಿ ಅದನ್ನು ಪಣವಾಗಿ ಇರಿಸಿದ. ನನ್ನ ಆಳ್ವಿಕೆಯಲ್ಲಿ ಎಲ್ಲಿ ದ್ಯೂತ ಉಂಟು, ಆ ದ್ಯೂತದ ಆಸಕ್ತಿ ಉಂಟು, ಅಲ್ಲಿ ನಿನಗೆ ಪ್ರವೇಶ. ಅಂದ್ರೆ ಅರ್ಥ ಏನು? ಸಿಂಹಾಸನಾರೋಹಣವನ್ನು ಮಾಡಿದ ಮೇಲೆ ವೈಯಕ್ತಿಕವಾದಂತಹ ಹವ್ಯಾಸಗಳು ಪ್ರವೃತ್ತಿಗಳು ಪ್ರಧಾನ ಅಲ್ಲ. ದೇಶಕ್ಷೇಮಕ್ಕಾಗಿ ತಮ್ಮನ್ನು ತಾವು ಹೇಗೆ ತೆತ್ತುಕೊಳ್ಬೇಕು ಅನ್ನುವುದಕ್ಕೆ ಮತ್ತೊಂದು ನಿದರ್ಶನ. ಅಂತ ಅನೇಕ ನಿದರ್ಶನಗಳನ್ನು ಕೊಟ್ಟ ಧರ್ಮಜ ಮತ್ತೊಂದು ನಿದರ್ಶನ. ನೆಮ್ಮದಿಯಿಂದಲೇ ಇದ್ದೆವು, ಎಲ್ಲಿಯೂ ಕಲಿ ಪ್ರವೇಶ ಆಗಲಿಲ್ಲ, ಈ ಸಮಾಧಾನವನ್ನು ಹೊಂದಿದ್ದೆವು. ಆದರೆ ಈಗ ಪ್ರವೇಶಿಸಿದನು ಅಂತ ಆತಂಕ ಆಗುತ್ತದೆ. ಶುಭ್ರವಾದಂತಹ ಕಲೆ ಇಲ್ಲದ ವಸನದಂತೆ ನಿರ್ಮಲವಾದಂತಹ ಜೀವನಚರ್ಯೆಯನ್ನು ಹೊಂದಿದ ಶೀಲವುಳ್ಳಂತಹ ಅರ್ಜುನ, ನನ್ನ ಅರ್ಜುನ ಅನ್ನುವಂತಹ ಹೆಸರಿಗಿರುವ ವಿಶೇಷಣದಲ್ಲಿ ಅದೂ ಒಂದು. ಕೇವಲ ಕಾಣ್ಲಿಕ್ಕೆ ಬಿಳಿ ಬಣ್ಣದಿಂದ ಇದ್ದೇನೆ ಅಂತಲ್ಲ, ವಕ್ರಗಳಿಲ್ಲದೆ ಇದ್ದಂತಹ ಬದುಕನ್ನು ಹೊಂದಿದವನು ಅನ್ನುವುದಕ್ಕಾಗಿ ಅರ್ಜುನ. ಅಷ್ಟು ಕಲ್ಮಷರಾಹಿತ್ಯವುಳ್ಳಂತಹ ಅರ್ಜುನನ ಬದುಕಿನಲ್ಲಿ ಎಂತಹ ಸ್ಥಿತಿ ಇದು. ಸಜ್ಜವನೆಯನ್ನು ಸೇರಿದ್ರೆ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವ ನಿದ್ದೆ ಕಣ್ಣಿಗೆ ಬರುವುದಿಲ್ಲ. ಸಜ್ಜೆಯ ಮನೆ ಅನ್ನುವಂತಹ ಒಂದು ಅವಕಾಶ ಇರುವುದು ಯಾಕೆ? ಒಂದು ದೇಹದ ಭೋಗಕ್ಕೆ ಸಜ್ಜವನೆ, ಇನ್ನೊಂದು ದೇಹದ ವಿಶ್ರಾಂತಿ, ಮನಸ್ಸಿನ ವಿಶ್ರಾಂತಿ. ಅದೇ ಸಿಕ್ಕುವುದಿಲ್ಲ ನಮ್ಮ ಅಂತಃಪುರದಲ್ಲಿ ಅಂತಾದ್ರೆ ಮತ್ತೆ ಅಂತಃಪುರದ ಮಹಿಮೆಯಲ್ಲಿ ಉಳಿಯಿತು. ನಿದ್ದೆ ಸುಳಿಯುವುದಿಲ್ಲ, ಸೂರ್ಯೋದಯದ ತನಕವೂ ಹೊರಳಾಡಿದ್ದೇ ಬಂತು. ಯಾವುದೋ ಕಣ್ಣಿಗೆ ಸ್ವಲ್ಪ ನಿದ್ದೆಯಂತೆ ತೋರಿದರೆ ಸಾಕು, ವಿಪರೀತವಾದಂತಹ ಕನಸುಗಳೇ ಬಂದು ಮುತ್ತುತ್ತವೆ.
ಅರ್ಜುನನ ಬಗ್ಗೊಂದು ಹೆಗ್ಗಳಿಕೆ ಉಂಟು. ನಾನು ನಿದ್ದೆ ಮಾಡಿ ಕನಸು ಕಂಡವ ಅಲ್ಲ, ಎಚ್ಚರದಲ್ಲಿ ಕನಸು ಕಂಡವ ಅಂತ. ಕಂಡ ಕನಸನ್ನು ಕನಸಾಗಲಿಕ್ಕೆ ಬಿಡದೆ ನನಸು ಮಾಡಿಕೊಂಡವ. ಆದ್ದರಿಂದ ತ್ರಿಲೋಕ ವಿಜಯಿಯಾಗಿದ್ದೇನೆ. ಅಂತಹ ನನಗೆ ಈಗ ಸುಖ ಸ್ವಪ್ನ ಬೀಳುವುದಿಲ್ಲ, ದುಸ್ವಪ್ನ ಬೀಳ್ತದೆ. ಆಚಾರ ಕೆಡದೇ ಇದ್ದಂತಹ ಅರ್ಜುನ ನಿತ್ಯಾಚಾರದಲ್ಲಿ ವಿಚಲಿತನಾಗುವಂತಹ ಸ್ಥಿತಿಯಾಗಿ ಹೋಯಿತು. ಸಜ್ಜಮನೆಯಿಂದ ಎದ್ದು ಹಾಗೆ ಆಸ್ಥಾನಕ್ಕೆ ಹೋದೆ ಒಂದು ಸಲ. ಅಣ್ಣ ಧರ್ಮಜನೇ ಹೀಗೆ ನೋಡಿದೆ, ಎಂತದಪ್ಪ ಅರ್ಜುನನ ಅವಸ್ಥೆ ಇದು ಅಂತ. ಕೆದರಿದ ಕೇಶರಾಜಿ ಉಂಟು, ಉಟ್ಟ ಬಟ್ಟೆ ಅಸ್ತವ್ಯಸ್ತವಾಗಿ ಉಂಟು, ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡದೇ ಹೋಗಿದ್ದೇನೆ, ಇದನ್ನು ನೋಡಿ ಏನು ಅರ್ಜುನನ ಇದು? ಹಾಗಿದ್ರೆ ನಿತ್ಯದಾಚಾರಕ್ಕೆ ಕೊರತೆ ಬರುವಂತಹ ಒಂದು ಸ್ಥಿತಿ ಅಣ್ಣ ಧರ್ಮಜನ ಆಳ್ವಿಕೆ ಇದ್ದಂತಹ ಹಸ್ತಿನಾವತಿಯಲ್ಲಿ ಬರ್ತದೆ ಅಂತಾದರೆ ಏನಿದರ ಅರ್ಥ? ಯಾವುದೋ ಒಂದು ಅಶುಭವನ್ನು ಸೂಚಿಸ್ತದೆ ಅನ್ನುವುದು ನಿರ್ಣಯವೇ. ಪಾಂಡವರು ಪಾಂಡವರಾಗಿಯೇ ಬದುಕಲಿಕ್ಕೆ ಅವಕಾಶ ಇಲ್ಲದೆ ಇದ್ದ ಸ್ಥಿತಿಯಾದರೆ ಮತ್ತ ಆ ಬದುಕಿಗೊಂದು ಅರ್ಥ ಉಂಟೆ, ಮೌಲ್ಯ ಉಂಟೆ? ಅಜ್ಞಾತವಾಸದಲ್ಲಿ ವಿರಾಟ ನಗರದಲ್ಲಿರುವಾಗಲೂ ಪಾಂಡವರ ಯೋಗ್ಯತೆಗೆ ಕೊರತೆ ಆಗುವ ಹಾಗೆ ಬದುಕಲಿಲ್ಲ. ಹೇಗೆ? ಒಬ್ಬೊಬ್ಬರು ಒಂದೊಂದು ವೇಷ ಮರೆಸಿ ಬದುಕಿದ್ದೇವೆ, ಆದರೂ ಬದುಕಿನ ಶೀಲ ಮರೆಸಿ ಬದುಕಲಿಲ್ಲ. ಅಲ್ಲಿ ವೇಷ ಮರೆಸಿದ್ದು ಮಾತ್ರ. ರಾಜಸೂಯಾವ ವೃತವನ್ನು ಪೂರೈಸಿದಂತಹ ಅಣ್ಣ ಕಂಕ ಸನ್ಯಾಸಿಯಾಗಿಯೇ ಹೋದ. ಯಾಕೆ? ಇನ್ನೊಬ್ಬರ ಮುಂಭಾಗದಲ್ಲಿ ತಲೆ ಬಾಗಲಿಕ್ಕಿಲ್ಲ, ಎಲ್ಲರೂ ಅವನ ಮುಂದೆ ತಲೆ ಬಾಗಬೇಕು, ಅದಕ್ಕೆ ಕಂಕ ಸನ್ಯಾಸಿ. ಹೀಗೆ ಯೋಗ್ಯತೆಯನ್ನು ಮರೆತು ಅಜ್ಞಾತದಲ್ಲಿಯೂ ಬದುಕದೇ ಇದ್ದ ಪಾಂಡವರ ಬದುಕಿನಲ್ಲಿ ಪ್ರತ್ಯಕ್ಷವಾಗಿ ಇದೆಂತಹ ಅವ್ಯವಸ್ಥೆ, ಅಸ್ತವ್ಯಸ್ತತೆ. ಯಾರಲ್ಲಿ ಕೇಳಬೇಕು ಇದಕ್ಕೆ ಉತ್ತರ? ಯಾರು ಹೇಳುವವರು? ನನಗೆ ಅಜ್ಞಾನವೇ ಆವರಿಸಿ ಬಿಟ್ಟಿದೆ. ಹೇಳಿದನು ಸುರಮುನಿಯು ಏಳು ಬರಡಿ ಚಣದಿ ತಾಳು ಧೈರ್ಯಗಳ ಮನದೊಳಗೆ ನೀಲವರ್ಣನು ಕೃಷ್ಣ ಜಾಲದೊಳಗಿರುವ, ನೀಲವರ್ಣನು ಕೃಷ್ಣ ಜಾಲದೊಳಗಿರುವ ಬರ ಹೇಳಿದನು ತನ್ನೆಡೆಗೆ ನಿಲ್ಲ ಏಳು ಪೊರಡು ಮುಜ್ಜಗಗಳನ್ನು ಗೆದ್ದ ಅರ್ಜುನ, ಸುರೇಂದ್ರ ಸುತ ಅರ್ಜುನ. ಓ ಸುರಮುನಿಯಾದ ನಾನು ನಿನ್ನಲ್ಲೆರಡು ಮಾತನಾಡಲಿಕ್ಕೆ ಬಂದಿದ್ದೇನೋ? ನಮೋ ನಮಃ. ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೆ, ಬಂದ ನಿಮ್ಮನ್ನು ಗಮನಿಸಲಿಲ್ಲ. ಕೆಲವು ಗಳಿಗೆಗಳಿಂದ ನಿನ್ನ ಆಹಾರ್ಯವನ್ನು ಮಾತುಗಳನ್ನು ಕೇಳುತ್ತಲೇ ಇದ್ದೇನೆ. ಅಯ್ಯೋ, ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲಿದ್ದರೂ ಎಲ್ಲವನ್ನೂ ಗ್ರಹಿಸಬಲ್ಲ ಸಾಮರ್ಥ್ಯ ಇದ್ದವರು. ಸವ್ಯಸಾಚಿ, ವಿಜಯ, ಅರ್ಜುನ, ಕೈಯಲ್ಲಿ ತ್ರಾಣವೇ ಇಲ್ಲದ ಹಾಗೆ ಕಾಣಿಸುತ್ತಿದ್ದೀಯ. ಅಯ್ಯೋ, ತ್ರಾಣವೇ ಹೋಗಿದೆ ಈಗ. ಮುಜ್ಜಗಗಳು ನಿನ್ನನ್ನೊಂದು ಕಾಲಕ್ಕೆ ನೋಡಿ ಭಯ, ಒಂದು ಕಾಲಕ್ಕೆ ಇಂದಿಗೂ ಅರ್ಜುನ ಎಂದರೆ ಒಂದು ಕ್ಷಣ ಯೋಚನೆ ಮಾಡಿ ಮಾತನಾಡುವ ಧೀರ ನೀನಲ್ಲವಾ? ಕಾಣಿಸುತ್ತಿಲ್ಲವಲ್ಲ? ಅಂದು ನೀನು ಪಾರ್ಥ ಪೃಥಾಸೂನನಾಗಿ ಹುಟ್ಟಿದವ, ನಿಜವಾಗಿ ಲೋಕಮುಖಕ್ಕೆ ಒಂದು ಧೀರನಾಗಿ ಹುಟ್ಟಿದ್ದು ನೀನು ಕೃಷ್ಣನ ಲೀಲೆಯಿಂದ ಕುಂಬಾರನ ಮನೆಯಲ್ಲಿ ಅವನು ನಿನಗೆ ಪರಿಚಯವಾದಾಗ ಮಾತ್ರವಲ್ಲ. ಏನು ನಿನ್ನ ಪರಿಸ್ಥಿತಿ? ಹೇಳಿಕೊಳ್ಳಲಾಗದೆ ನಿನಗೆ ಅಯೋಮಯವೋ ಎಂಬಂತೆ ನೀನು ದುಃಖಿಸುತ್ತಿರುವುದಲ್ಲವಾ?
ಹ್ಮ್ ನನಗೂ ಸ್ವಲ್ಪ ಹಾಗೆ ಉಂಟು ಅರ್ಜುನ. ಹ್ಮ್ ಲೋಕಕಂಟಕರ ಬಗ್ಗೆ ಹಲವು ಬಾರಿ ವಿಷ್ಣು ಸ್ವಾಮಿಗೆ ಹೋಗಿ ಹೇಳಿದ್ದೇನೆ. ಹ್ಮ್ ವಿಷ್ಣುವಿನ ಬಗ್ಗೆ ಹಲವು ಭಾಗವತರಿಗೆ ಬಂದು ಇಲ್ಲೂ ಹೇಳಿದ್ದೇನೆ. ಹ್ಮ್ ಆದರೆ ಇಂತಹದ್ದೊಂದು ಸಂದರ್ಭ, ದೈವ ಭಕ್ತನದ್ದು ದೈವದ್ದು ಪರಿಸ್ಥಿತಿಯನ್ನು ಒಂದೇ ಗಳಿಗೆಯಲ್ಲಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನನಗೆ ತಟಸ್ಥವಾಗ್ತದೆ ಎಂದು ನಾನೆಂದೂ ಯೋಚಿಸಿರಲಿಲ್ಲ. ಹ್ಮ್ ಅರ್ಜುನ, ನಿನ್ನನ್ನು ಕಂಡರೆ ಪರಮ ಭಾಗವತೋತ್ತಮರಿಗೂ ಅಸೂಯೆ ಬರುವಂತಹ ಜನ್ಮ ನಿನ್ನದು. ಹ್ಮ್ ಕಾರಣ ಉಂಟು. ಭಾಗವತೋತ್ತಮರೆಲ್ಲ ಆಕ್ಷೇಪ ಮಾಡಿದ್ರು, ನನಗಿಂತ ಅವ ಹೆಚ್ಚು ಅಂತ ಅಲ್ಲ ಮಾಡಿದ್ದಾರೆ. ವಿಷ್ಣುವೋ, ವಿಷ್ಣು ಸ್ವರೂಪವಾದ ಕೃಷ್ಣನ ಲೀಲೆಯೋ ದಯೆಯೋ ಒಬ್ಬೊಬ್ಬರಿಗೆ ಒಂದೊಂದಿಷ್ಟು. ಭಗವಂತನ ಲೆಕ್ಕಾಚಾರ ಯಾರಿಗೆ ಹೇಳುದು? ಬಂದು ಕಾಪಾಡು ಕಾಪಾಡು ಎಂದು ಗಜೇಂದ್ರನನ್ನು ಭಗವಂತ ವಿಷ್ಣು ದೂರದಿಂದ ತನ್ನ ಸುದರ್ಶನದಿಂದ ಕಾಪಾಡಿಬಿಟ್ಟ. ತುಂಬ ಕಾಲ ತಪಸ್ಸು ಮಾಡಿದ ಧ್ರುವನಿಗೆ ಶಂಖವನ್ನು ತನ್ನ ಕೆನ್ನೆಯ ಭಾಗಕ್ಕೆ ಮಾತ್ರ ಸ್ಪರ್ಶ ಮಾಡಿ ಅದೃಶ್ಯನಾದದ್ದು. ಭಾಗವತೋತ್ತಮ ಎಂದು ಕೊಂಡಾಡಿಸಲ್ಪಟ್ಟ ಪ್ರಹ್ಲಾದನಿಗಾದರೂ ತಲೆ ಸವರಿ ಹೋದದ್ದು. ಅಷ್ಟು ದೊಡ್ಡ ತಪಸ್ಸಲ್ಲದೆ ಹೋದರು ಶಬರಿ ಕೊಟ್ಟ ಫಲಗಳನ್ನೆಲ್ಲ ಆಸ್ವಾದಿಸಿ ಹೋದದ್ದು. ತನ್ನ ಜನ್ಮಕ್ಕೆ, ಪುರುಷ ರೂಪದಲ್ಲಿ ಬಂದ ತನ್ನ ಜನ್ಮಕ್ಕೆ ಬಂದೊದಗಿದ ಕಷ್ಟವನ್ನೇ ನಿವಾರಿಸಿದ ಹನುಮಂತನಿಗೆ ಕೊಟ್ಟದ್ದಾದರೂ ಏನು? ಒಂದು ಪರಿಶ್ವಂಗ ಮಾತ್ರ ಅಲ್ಲವಾ? ಅಷ್ಟಷ್ಟು ದೊಡ್ಡ ಕೆಲಸಗಳು ಮಾಡಿದವರಿಗೆ ಇಷ್ಟಿಷ್ಟೇ ಫಲ ಕೊಟ್ಟ ಭಗವಂತ ಒಂದು ಹಿಡಿ ಅವಲಕ್ಕಿ ತಂದವನಿಗೆ, ಕುಚೇಲನಿಗೆ ಸಕಲ ಭೋಗ ಭಾಗ್ಯಗಳನ್ನೂ ಕೊಟ್ಟು ಹಾಕಿದ. ಅದೆಲ್ಲ ಒಂದಾದರೆ ಕೃಷ್ಣನು ವಿಷ್ಣುವಿನ ಪಾದ, ಭಾಗವತೋತ್ತಮರು ಸದಾ ನೆನೆದು ತನ್ನ ಮನದಲ್ಲೇ ರಮಿಸುವುದು. ನಿರ್ಮಲ ಮಂದಾಕಿನಿ ಸಲಿಲ ಚರ್ಚಿತ ಪಾವನಾಂಗ್ರಿ ಎಂದು ಕೊಂಡಾಡಿದು ಜನಗಳು. ಅಂತಹ ವಿಷ್ಣುವು ನಿನ್ನ ಪಾದದಡಿ ಕೂತು ನಿನಗೆ ಸಾರಥ್ಯ ಮಾಡಿದ್ದಲ್ಲವೋ? ಹೌದು ಅರ್ಜುನ, ಯಾರಿಗಾದರೂ ಅಸೂಯೆ ಬರುವುದು ಸಹಜ ಅಲ್ಲವೋ? ಇಷ್ಟು ಮಾತ್ರವಲ್ಲ, ಪ್ರಿಪೀಲಿಕಾದಿ ಬ್ರಹ್ಮ ಪರ್ಯಂತ ಅವರು ಬದುಕಿನಲ್ಲಿ ಎಷ್ಟೇ ಸಾಧನೆ ಮಾಡಲಿ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾವಾಗ? ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ. ಎಂತಹ ಸಾಧನೆ ಮಾಡಿದವರಾದರೂ ಗೋವಿಂದನನ್ನು ಭಜಿಸಬೇಕು. ಆದರೆ ಗೋವಿಂದನಿಗೆ ಅಂತಹ ಪರಿಸ್ಥಿತಿ ಬಂದಾಗ ಅವ ನಿನ್ನನ್ನು ಭಜಿಸುತ್ತಿದ್ದಾನೆ ಅರ್ಜುನ. ಗೋವಿಂದನಿಗೆ? ಹೌದಪ್ಪ. ಕೇವಲ ತನ್ನ ಕಿರುಬೆರಳಿನಿಂದ ತನ್ನ ಸುತ್ತಲೂ ಇರುವ ಜಗತ್ತನ್ನು ಕಾಪಾಡಿದ ಕೃಷ್ಣನಿಗೆ ತನ್ನ ಕಾಲ್ಬೆರಳಿಗೆ ಗಾಯವಾದ ಕಾರಣ ಇಂದು ನರಳುತ್ತಾ ಮಲಗುತ್ತಿದ್ದಾನೆ ಅರ್ಜುನ. ಅಲ್ಲೊಂದು ಮರದ ಬುಡದಲ್ಲಿ ಏನೂ ಗತಿ ಇಲ್ಲದವರ ಹಾಗೆ ಒಂದು ಬೊಗಸೆ ನೀರಿಗಾಗಿಯೋ, ಒಂದು ಪ್ರೀತಿಯ ಮಾತಿಗಾಗಿಯೋ, ಒಂದು ಹಿಡಿ ಅನ್ನಕ್ಕಾಗಿಯೋ ಹಪಹಪಿಸ ಏನನ್ನೂ ಮಾಡಬಲ್ಲ ಕೃಷ್ಣ ಇಂದು ಜರನೊಬ್ಬ ಹಾಕಿದ ಬಾಣಕ್ಕೆ ಪೆಟ್ಟಾಗಿ ಅರ್ಜುನನನ್ನೊಮ್ಮೆ ನಾನು ಭೇಟಿಯಾಗಬೇಕು, ನಿನ್ನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದ್ದಾನೆ ಅರ್ಜುನ. ಕೃಷ್ಣನಿಗೆ? ಹೌದು, ನಿಜವೇ? ಹೌದು. ಕುಂತಿನ ಪಿತನನು ಕಾಣಲು ತುಡುಗೆಯಲಿ ಪೊರಟ ಕಂತು ಪಿತನನು ಕಾಣಲು ತುಡುಗೆಯಲಿ ಪೊರಟ
ಹೌದು. ಸಟೆಯನ್ನಾಡುವವರಲ್ಲ ನೀವು, ಹ್ಮ್ ಹ್ಮ್. ಆದರೆ ನಿಮ್ಮ ಮಾತಿನ ಸತ್ಯವನ್ನು ಅರಗಿಸಿಕೊಳ್ಳುವುದಕ್ಕೆ ನನಗೆ ಸಾಮರ್ಥ್ಯ ಸಾಕಾಗುವುದಿಲ್ಲ. ಹೀಗೂ ಒಂದು ಊಹಿಸುವುದಕ್ಕೂ ಸಾಧ್ಯವಿಲ್ಲದೆ ಇದ್ದದ್ದನ್ನು ಇಂದೀಗ ಕೇಳಿಸಿಕೊಳ್ಳಬೇಕಾದಂತಹ ಒಂದು ದುಸ್ಥಿತಿ ಆಗಿ ಹೋಯ್ತಲ್ಲ ಅನ್ನುವುದಕ್ಕಾಗಿ ನಾನು ಹಂಬಲಿಸುವುದಕ್ಕೆ ಮುಂದಾದೆ. ಸರ್ವಸ್ವವಾಗಿ ಒದಗಿ ಬಂದವ ನಮಗೆ ಸ್ವಾಮಿ ಕೃಷ್ಣ. ತಾವೇ ಪರೋಕ್ಷವಾಗಿ ಆಡಿ ತೋರಿಸಿದ್ರಿ. ಸಹಸ್ರ ಸಹಸ್ರ ದಿನಗಳಲ್ಲ, ಸಹಸ್ರ ಸಹಸ್ರ ಜನ್ಮಗಳ ಸಾಧನೆಗೆ ಸಾಧ್ಯವಾಗದೇ ಇದ್ದಂತಹ ಪ್ರಾಪ್ತಿ ನಿರಾಯಾಸವಾಗಿ ತಾನಾಗಿ ಒದಗಿ ಬಂದಿದೆ ಪಾಂಡವರ ಬದುಕಿಗೆ. ಹೌದು. ಭಗವಂತನ ಅನುಗ್ರಹದ ಕಕ್ಷೆಯಲ್ಲಿ ಬದುಕಬೇಕೆಂದಾದರೆ ಸತತವಾದ ಸಾಧನೆ ಮಾಡಿದವನಿಗೂ ಸಾಧ್ಯ ಆಗುವುದಿಲ್ಲ. ಅದರಲ್ಲಿ ಒಂದು ದಿವಸ ಕೈಯಲ್ಲಿ ತಾಳ ಹಿಡಿದು ನಾವು ಭಜನೆ ಮಾಡಲಿಲ್ಲ ಕೃಷ್ಣನನ್ನು, ಒಂದು ದಿವಸ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡಲಿಲ್ಲ ಕೃಷ್ಣನ ಕುರಿತಾಗಿ. ಆದರೆ ಅವನಾಗಿ ನಮ್ಮನ್ನು ಹುಡುಕಿಕೊಂಡು ಬಂದ. ನೀವೇ ಹೇಳಿದಂತೆ ಪಾಂಚಾಲ ದೇಶದ ಹೊರಬಾಹೆಯಲ್ಲಿ ಕುಲಾಲ ಭವನದಲ್ಲಿ ನಾವಿದ್ದಾಗ ತಾನಾಗಿ ಅಲ್ಲಿಗೆ ಅರಸಿಕೊಂಡು ಬಂದು ಕಾಣಿಸಿದ್ದಂದು. ಆದರೆ ಪಾಂಡವರ ಬದುಕಿಗೆ ಕೃಷ್ಣ ಕೃಪಾನುಗ್ರಹವಾದದ್ದು ಅಂದೇ ಅನ್ನುವುದಕ್ಕೆ ಅರ್ಥ ಅಲ್ಲ. ನಮ್ಮ ಸಾಮರ್ಥ್ಯದಿಂದ ಅರಗಿನಾಲಯದಲ್ಲಿ ನಾವು ಬದುಕಿದ್ದೇವೆ. ನಮ್ಮ ಸಾಮರ್ಥ್ಯದಲ್ಲಿ ಪಾಂಡು ಚಕ್ರವರ್ತಿಯ ಅಳಿವಿನ ಆಮೇಲೆ ಹಸ್ತಿನಾವತಿಯನ್ನು ಸೇರುವುದಕ್ಕೆ ನಮಗೆ ಸಾಧ್ಯ ಆಯಿತೆ. ಒಂದೊಂದು ವಿಧದಲ್ಲಿ ಕೃಷ್ಣಾನುಗ್ರಹದ ಕಾರಣದಿಂದಲೇ ನಾವು ಪ್ರವರ್ಧಮಾನಕ್ಕೆ ಬರ್ತಾ ಬಂದವರು. ಪ್ರತ್ಯಕ್ಷವಾಗಿ ಕಂಡದ್ದಂದು ದ್ರೌಪದಿ ಸ್ವಯಂವರದ ಆಮೇಲೆ, ಅಪ್ರತ್ಯಕ್ಷವಾಗಿ ಎಂದೋ ಬಂದಿತ್ತು ಕೃಷ್ಣಾನುಗ್ರಹ. ಊಹಿಸಿದರೆ ಮೈ ರೋಮಾಂಚನವಾಗುತ್ತದೆ. ನಮ್ಮ ಸಾಮರ್ಥ್ಯದಿಂದ ಸಾಧ್ಯವಾಗುತ್ತಿತ್ತೆ ಏನನ್ನಾದರೂ ಮಾಡುವುದಕ್ಕೆ. ಒಬ್ಬ ಮಾನವ ಮಾತ್ರನಾಗಿ ಸಂಜನಿಸಿ ಸಜೀವವಾಗಿ ದೇವಲೋಕ ಗಮನವನ್ನು ಪಾತಾಳ ಗಮನವನ್ನು ಮಾಡುವಂತಹ ಅರ್ಹತೆ ಒಬ್ಬ ಅರ್ಜುನನಿಗೆ ಬಂದಿದೆ ಅಂತ ಆದರೆ ಅದು ನನ್ನ ಸಾಮರ್ಥ್ಯದಿಂದ ಅಲ್ಲವಲ್ಲ, ಕೃಷ್ಣಾನುಗ್ರಹದಿಂದ ಆದದ್ದು. ಪಶುಪತಿಯೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಹೊಂದುವಂತಹ ಉದ್ದೇಶದಲ್ಲಿ ಕೇಳಿಕೊಂಡ ಕಾಲಕ್ಕೂ ಅನುಗ್ರಹಿಸುವಂತಹ ಪರಮೇಶ ಒಂದು ವಾಕ್ಯ ಹೇಳಿದ, ಕಂಜನಾಭನ ಮೈದುನನೇ ಬಾ. ಅಂದ್ರೆ ಸ್ವಸಾಮರ್ಥ್ಯದಿಂದ ನಾನು ಪಡೆದದ್ದು ಅನ್ನುವಂತಹ ಅಹಂಭಾವ ನನ್ನಲ್ಲಿ ಸೋಕ ಕೂಡದು ಅನ್ನುವಂತಹ ಎಚ್ಚರಿಕೆಯಿಂದಲೇ ನನಗವ ಕೊಟ್ಟ. ಸ್ವಾಮಿ, ಉಣ್ಣುವ ಅನ್ನದಿಂದ ತೊಡಗಿ ಮುಡಿಯುವ ಮಣಿಮಯವಾದಂತಹ ಮುಕುಟದ ತನಕ ಎಲ್ಲವೂ ಕೃಷ್ಣಾನುಗ್ರಹದಿಂದ ಪಾಂಡವರಿಗೆ ಒದಗಿ ಬಂದದ್ದು. ಅಂತಹ ಸ್ವಾಮಿಗೆ ಈ ಹೀನಾಯವಾದ ಸ್ಥಿತಿ ಬಂದಿದೆ ಅಂತ ಆದರೆ ಪಾಂಡವರ ಸರ್ವ ಅಭ್ಯುದಯದ ಕಾಂತಿಯೇ ಮಸಳಿಸಿ ಹೋಯಿತು ಅನ್ನುವುದು ನಿರ್ಣಯ. ಅಯ್ಯೋ, ಕೃಷ್ಣಾನುಗ್ರಹವನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾವು ನಿರೀಕ್ಷಿಸಿದೆವು. ನೋಡಿ ಎಂತಹ ಸ್ವಾರ್ಥಿ ಪಾರ್ಥ. ಕಾಲಿಗೆ ಗಾಯವಾಗಿ ಅಸಹಾಯಕನಾಗಿ ಬಿದ್ದಿದ್ದಾನೆ ಸ್ವಾಮಿ ಅಂತ ನೀವು ಹೇಳಿದಾಗಲೂ ನನ್ನ ಚಿಂತೆ ಹರಿದದ್ದು ಹೇಗೆ, ಓ ಪಾಂಡವರ ಬದುಕು ಹೋಯಿತ. ಎಂತಹ ಸ್ವಾರ್ಥಿ ನಾನು. ಪಾಂಡವರಿಗೆ ಇಷ್ಟೆಲ್ಲವನ್ನು ಕೊಟ್ಟ ಕೃಷ್ಣನಿಗೆ ಹೀಗಾಯ್ತಲ್ಲ ಅಂತ ನನಗೆ ಎಣಿಕೆ ಬರಲಿಲ್ಲ ಅಂತ ಆದರೆ ನಾನು ಮಹಾಪಾಪಿಯಾಗಿ ಹೋದೆ. ಇಲ್ಲ ಇಲ್ಲ, ಕೃಷ್ಣನನ್ನು ಬಿಟ್ಟು ಈ ಅರ್ಜುನನಿಗೆ ಬದುಕಿಲ್ಲ, ಅಥವಾ ಪಾಂಡವರ ಬದುಕಲ್ಲ. ಯಾಕೆ? ಯಾವತ್ತೋ ನಮ್ಮಣ್ಣನಾದಂತಹ ಧರ್ಮಜ ಕೃಷ್ಣನಿಗೆ ಪಾಂಡವರ ಇವರನ್ನು ಒಪ್ಪಿಸಿಕೊಂಡವನು.
ಬಂಧುಗಳನ್ನು ಕಳೆದ ದುಃಖ, ಮಂದಿಗಳನ್ನು ಕಳಕೊಂಡ ನೋವು, ಪುತ್ರ ಪೌತ್ರಾದಿಗಳ ಅಗಲುವಿಕೆಯ ಮೂಲಕವಾಗಿ ಒದಗಿ ಬಂದಂತಹ ಸಂಕಟ ಎಲ್ಲವನ್ನು ಮರೆಯುವುದಕ್ಕೆ ಕಾರಣವಾದದ್ದು ಹಸ್ತಿನಾವತಿಯ ಸಿಂಹಾಸನ ಅಲ್ಲ ಸ್ವಾಮಿ, ಕೃಷ್ಣ ಕೃಪೆ. ಕೃಷ್ಣ ಕೃಪೆಯಿಂದ ಇದನ್ನೆಲ್ಲ ನಮಗೆ ಮರೆಯುವುದಕ್ಕೆ ಸಾಧ್ಯ ಆಗಿದೆ. ಅಂತವನು ಈ ನೋವಿನಲ್ಲಿದ್ದಾರೆ ಅಂತಾದ್ರೆ ಇಲ್ಲ, ಕ್ಷಣಕಾಲದ ವ್ಯವಧಾನ ಇಲ್ಲ. ಈಗ ಹೊರಟ ಎಲ್ಲಿದ್ದಾನೆ ಸ್ವಾಮಿ? ಅರ್ಜುನ, ಒಂದು ಕ್ಷಣ ನಿಲ್ಲು. ಕರೆದು ಕುಪಿತದೊಳೆಂದ ಸುರಮುನಿಪ ವಿಜಯನಿಗೆ ಹರಿಯ ಮೈ ಮುಟ್ಟದಿರು ಜತನ ಕಿರಿದು ದೂರದೊಳಿರಲು ಬರದು ಜನ ನಿನಗೆನನು ನನಲು ಚಿರವಲುಗಿಸುತ್ತ ಬಂದ ಕರೆದು ಕುಪಿತದೊಳೆಂದ. ಅರ್ಜುನ, ಹೊರಟೆ. ನಿನ್ನ ಘನಾಂತರಂಗದ ಭಾವದ ತೂಕ ನನಗೆ ಅರ್ಥವಾಗ್ತದೆ. ನೀ ಹೊರಟು ಈ ರೀತಿ ಯಾವುದನ್ನು ಲೆಕ್ಕವಿಲ್ಲದೆ ಸರ್ವವನ್ನು ಮರೆತು ಕೃಷ್ಣನನ್ನು ಈ ಕ್ಷಣಕ್ಕೆ ನಾನು ಹೋಗಬೇಕು, ನೋಡಬೇಕು ಎಂಬುವ ಆತುರತೆ ನನಗೆ ಅರ್ಥವಾಗ್ತದೆ. ನನ್ನ ಕೃಷ್ಣನಿಗೆ ಈ ನೋವು ಬಂದ್ರೆ ಹೇಗೆ? ಒಂದೆರಡು ಮಾತು ಕೇಳಿ ಹೋಗು ಅರ್ಜುನ. ನಿನ್ನ ಬಗ್ಗೆ ಅಥವಾ ನಿನ್ನಲ್ಲಿರುವ ಕೃಷ್ಣ ಭಕ್ತಿಯ ಬಗ್ಗೆ ಯಾವುದೇ ಸಂಶಯವಿಲ್ಲದೆ ಇದ್ದರೂ ಅಲ್ಲಿ ಕೃಷ್ಣನು ಅಲ್ಲಿ ನರಳುತ್ತಿರುವುದೇ ಆದರೂ ನೀನು ಯಾವ ವಿಧವಾಗಿಯೂ ನರಳಬಾರದೆಂಬ ಉದ್ದೇಶದಿಂದ ಹೇಳುತ್ತಿದ್ದೇನೆ. ಕೃಷ್ಣನನ್ನು ಆದಷ್ಟು ದೂರದಿಂದಲೇ ಮಾತಾಡಿ. ಏನು ಸ್ವಾಮಿ, ಏನು ಮಾತಾಡ್ತೀರಿ ನೀವು? ಯಾವುದೇ ಕಾರಣಕ್ಕೂ ಕೃಷ್ಣನ ಮೈ ಸ್ಪರ್ಶವಾಗದೆ ನೋಡಿಕೊಳ್ಳಬೇಕು. ಕೃಷ್ಣನನ್ನು ದೂರ ಮಾಡುವುದೇನು, ನನ್ನ ದೇಹದಲ್ಲಿರುವ ಪ್ರಾಣ ದೂರ ಮಾಡುವುದೇನು, ಎರಡು ಒಂದೇ ಅಲ್ವಾ? ಹೌದು, ಆದರೂ ನಿನ್ನ ಒಳಿತಿಗಾಗಿಯೇ ಹೇಳುತ್ತಿದ್ದೇನೆ. ಎಷ್ಟು ಬೇಕಾದರೂ ಮಾತಾಡು, ನಿನ್ನ ಅಂತರಂಗವನ್ನು ಹಂಚಿಕೋ, ಕೃಷ್ಣನ ದುಃಖವನ್ನು ನೀನು ಹಂಚಿಕೋ. ಒಂದು ವೇಳೆ ಕೃಷ್ಣನು ತಟಸ್ಥ ಭಾವದಲ್ಲಿ ಇರುವನು ಎಂಬ ಭಾವ ನಮಗೆಲ್ಲರಿಗೂ ಇರುವ ಕಾರಣ ಕೃಷ್ಣನು ತನ್ನ ವಟಪತ್ರದಲ್ಲಿರುವ ಬಿಂದುವಿನ ಹಾಗೆಯೇ ಬದುಕೆಲ್ಲವನ್ನು ಕಳೆದಿದ್ದೇ ಆದರೂ ಈ ಕ್ಷಣಕ್ಕೆ ತನ್ನ ಪ್ರೀತಿಯನ್ನು ನಿನಗೆ ತೋರಿಸಬೇಕು ಎಂದು ಭಾವಿಸಿದ ಕಾರಣ ಕೃಷ್ಣನ ಪ್ರೀತಿಯನ್ನು ಪೂರ್ತಿಯಾಗಿ ಆಸ್ವಾದಿಸು. ಆದರೆ ಅರ್ಜುನ, ದೇಹವನ್ನು ತಾಗುವುದು, ಹತ್ತಿರ ಹೋಗುವುದು ಮಾಡಬಾರದು ಅರ್ಜುನ. ಏನು ಸ್ವಾಮಿ ಇದು? ಕೃಷ್ಣ ದರ್ಶನಕ್ಕಾಗಿ, ಕೃಷ್ಣನ ಸ್ಪರ್ಶನಕ್ಕಾಗಿ ಸದಾಕಾಲ ಹಾತೊರೆಯುತ್ತಿದ್ದಂತಹ ಪಾರ್ಥ ಇಂದಿನ ದಿನ ಕೃಷ್ಣನನ್ನು ಸ್ಪರ್ಶಿಸಕೂಡದು, ಹತ್ತಿರಕ್ಕೆ ಹೋಗಕೂಡದು ಅಂದ್ರೆ ಹೌದು, ಅರ್ಥ ಆಯಿತು ಸ್ವಾಮಿ, ಅರ್ಥ ಆಯಿತು. ಇಷ್ಟರ ತನಕ ಅವ ಸ್ಪರ್ಶ ಸುಖವನ್ನು ನಮಗೆ ಕೊಡ್ತಾ ಇದ್ದದ್ದು. ದೇವನನ್ನು ಮುಟ್ಟುವುದೋ ಅಥವಾ ದೇವನನ್ನು ಸ್ಪರ್ಶಿಸುವುದೋ, ಅವನ ಸನಿಹದಲ್ಲಿ ವ್ಯವಹರಿಸುವುದೋ ಹೌದು ಭಕ್ತರ ಸ್ವಾತಂತ್ರ್ಯ ಅಲ್ಲ, ದೇವನ ಇಚ್ಛೆ. ದೇವ ಕೊಟ್ರೆ ಭಕ್ತರಿಗುಂಟು ಆ ಸ್ವಾತಂತ್ರ್ಯ. ಈಗ ಅವನೇ ಕೊಡದೇ ಇರುವ ಸ್ಥಿತಿಯಲ್ಲಿದ್ದಾನೆ ಅನ್ನುವುದನ್ನೇ ನೀವು ನೆನಪಿಸುತ್ತಿದ್ದಿರಬೇಕು. ಎಲ್ಲಾದರೂ ಉದ್ವೇಗ ವಶದಿಂದ ನಿನ್ನತನವನ್ನು ಮರೆತು ನೀನು ಮುಂದೆ ಹೋದೆ ಎಂದಾದರೆ ಅದು ಅಪಾಯಕ್ಕೆ ಈಡಾಗುತ್ತದೆ. ಒಳ್ಳೆಯದು ಸ್ವಾಮಿ, ಒಳ್ಳೆಯದು. ನಿಮ್ಮ ಸೂಚ್ಯವಾಗಿ ಹೇಳಬಲ್ಲೆ, ಹಣತೆಯೊಂದು ತಾನು ಉರಿದಷ್ಟು ಹೊತ್ತು ಬೆಳಕು ನೀಡುತ್ತದೆ. ಆದರೆ ಯಾವಾಗ ಹಣತೆ ತನ್ನ ಕೆಲಸ ಮುಗಿಯಿತು ಅಂದುಕೊಳ್ತದೋ ಬೆಳಕನ್ನೆಲ್ಲ ನುಂಗಿ ತಾನು ತನ್ನನ್ನು ನುಂಗಿಕೊಳ್ತದೆ. ಆದ್ದರಿಂದ ನೀನು ಬೆಳಕನ್ನು ಮಾತ್ರ ಅನುಭವಿಸಿ ದೂರ ಇರುವುದು ನಿನಗೆ ಕ್ಷೇಮ. ಒಳ್ಳೆಯದು, ಒಳ್ಳೆಯದು ಸ್ವಾಮಿ. ಬೇಗ ನೀವು ಕೊಟ್ಟ ಸೂಚನೆಯನ್ನು ಯಾವ ಕ್ಷಣಕ್ಕೂ ಮರೆಯುವುದಿಲ್ಲ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡೇ ವ್ಯವಹರಿಸ್ತೇನೆ. ಹೋಗ್ತೇನೆ, ನೇರವಾಗಿ ಹೋಗ್ತೇನೆ. ಓ, ಏನು ಕಾಣ್ತಾ ಇದ್ದೇನೆ ಇದು ನಾನು? ಪರಾಮುಖನಾಗಿ ಕುಳಿತ ಶ್ರೀಹರಿಯ ಕಾಣುತ್ತ ಧನಂಜಯನು ತರುಮೂಲದಿ ಪರಾಮುಖನಾಗಿ ಕುಳಿತ ಶ್ರೀಹರಿಯ ಕಾಣುತ್ತ ಧನಂಜಯನು ಮರುಗಿದ ನಗಡೆನ್ನ ಬಾಳರುವಾರಿಗೆ, ಮರುಗಿದ ನಗಡೆನ್ನ ಬಾಳರುವಾರಿಗೆ ಈ
ಪರ್ಯಾಯ ಮಮ ಪುಣ್ಯ ಫಲವೇ ಈ ಪರ್ಯಾಯ ಮಮ ಪುಣ್ಯ ಫಲವೇ ಮಮ ಪುಣ್ಯ ಫಲವೇ ಅಕಟ 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 ಛ ಛ ಎಂತಹ ದುರ್ವಿಧಿ ಇದು ಪಾರ್ಥನಿಗೆ. ಪಾರ್ಥನಿಗೇನು ಲೋಕಸ್ವಾಮಿಯಾದಂತಹ ಶ್ರೀಕೃಷ್ಣನಿಗೆ ವಿಶಾಲವಾಗಿ ಬೆಳೆದು ನಿಂತಹ ವೃಕ್ಷ ಮೂಲದಲ್ಲಿ ಪರಿಸರದ ಗೊಡವೆಯೇ ಇಲ್ಲದೆ ಅಂತರ್ಮುಖಿಯಾಗಿ ಪವಡಿಸಿದವನ ಹಾಗೆ ದೂರಕ್ಕೆ ಕಾಣಿಸ್ತಾನೆ. ಅದೋ 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 ಗಾಯ ಹೊಡೆದಂತಹ ಪಾದದಿಂದ ಸೋರಿದಂತಹ ರಕ್ತ ಹೆಪ್ಪುಗಟ್ಟಿ ನಿಂತಿದೆ ಆ ಕಾಲಿನಲ್ಲಿ. ಎಳೆಯ ಪಲ್ಲವದ ವರ್ಣದಿಂದ ಸದಾಕಾಲ ರಂಜಿಸುತ್ತಿದ್ದಂತಹ ಆ ಪಾದ ಇಂದಿನ ದಿನ ರಕ್ತ ಹೆಪ್ಪುಗಟ್ಟಿದಂತಹ ಸ್ಥಿತಿಯಲ್ಲಿ ನಾವು ನೋಡಬೇಕಾದಂತಹ ದುಸ್ಥಿತಿ ಬಂತಲ್ಲ ಅನ್ನುವುದಕ್ಕಾಗಿ ನೋವಾಗುತ್ತದೆ. ನನ್ನ ಬದುಕನ್ನು ರೂಪಿಸಿದಂತಹ ಮಹಾನುಭಾವ ಎಲ್ಲೋ ಒಂದು ಶಿಲಾಖಂಡವಾಗಿ ಮುಗಿದು ಹೋಗಬೇಕಾಗಿದ್ದ ಅರ್ಜುನನನ್ನು ಲೋಕ ಸರ್ವತ್ರವಾಗಿ ಪೂಜಿಸುವಂತಹ ಒಂದು ಮಹಾಶಿಲ್ಪವಾಗಿ ಸಿದ್ಧ ಮಾಡಿದಂತಹ ಶಿಲ್ಪಿ ಇವ. ಎಷ್ಟೊಂದು ಅಕ್ಕರೆಯಿಂದ ನನ್ನನ್ನು ಕಂಡ. ತಾನು ದೇವನನ್ನುವುದನ್ನು ಯೋಚಿಸದೆ ತನಗೆ ಲೋಕದಲ್ಲಿರಬಹುದಾದಂತಹ ಮನ್ನಣೆ ಯಾವುದನ್ನು ಗಮನಿಸದೆ ಪಾರ್ಥನ ಅಭ್ಯುದಯಕ್ಕಾಗಿ ತನ್ನನ್ನು ಸರ್ವಸ್ವವಾಗಿ ಸಮರ್ಪಿಸಿಕೊಂಡ. ಎಲ್ಲಿಯ ತನಕ ಕುರುಕ್ಷೇತ್ರದ ರಣಮಧ್ಯದಲ್ಲಿ ವಿಷಾದ ಆವರಿಸಿ ಕರ್ತವ್ಯ ವಿಮೂಢನಾಗಿ ಕರದ ಕಾರ್ಮುಕ ಜಾರಿ ನಿಂತಹ ಕ್ಷಣದಲ್ಲಿ ಕರ್ತವ್ಯವನ್ನು ಎಚ್ಚರಿಸುವಲ್ಲಿ ಅವನಿಗೂ ನನಗೂ ಇರುವಂತಹ ಅಭೇದವನ್ನಾಡಿ ತೋರಿಸಿ ಈ ಸೃಷ್ಟಿಯ ಸಕಲ ವಿಭೂತಿ ಮತ್ತಾದಂತಹ ಶಕ್ತಿಯೆಲ್ಲವೂ ನಾನೇ, ಪಾಂಡವರೊಳಗೂ ನಾನಿದ್ದೇನೆ. ಅಲ್ಲಿರುವಂತಹ ಕೃಷ್ಣನಿಗೆ ಧನಂಜಯ ಅಂತ ಹೆಸರು. ಹಾಗಿದ್ರೇನು ಕಾಣುವುದಕ್ಕೆ ಆಕರ್ಷಣೀಯವಾಗಿ ನಾನಿದ್ದೇನೆ ಅನ್ನುವುದಕ್ಕಾಗಿ ನನ್ನ ಅಪ್ಪಯ್ಯ ನನ್ನನ್ನು ಕೃಷ್ಣ ಅಂತ ಕರೆದರಂತೆ ಹೇಳುವುದು ಕೇಳಿದೆ ನಾನು. ಆದರೆ ಅವರು ಯಾವ ಅರ್ಥದಿಂದಲೇ ಕರೆದಿರಲಿ, ಈ ಪ್ರಪಂಚದಲ್ಲಿ ಕೃಷ್ಣಾಭಿಧಾನದಿಂದಲೇ ವ್ಯವಹರಿಸುವವನೊಬ್ಬನಿರುತ್ತಾ ನನ್ನನ್ನು ಅದೇ ಸಮಯದಲ್ಲಿ ಕೃಷ್ಣ ಅನ್ನೋ ಹಾಗೆ ಕರೆಯುತ್ತಾರೆ ಅಂತ ಆದರೆ ಅದು ಕೇವಲ ನಮ್ಮ ಅಪ್ಪಯ್ಯನ ಸಂಕಲ್ಪ ಅಲ್ಲ, ಈ ಸ್ವಾಮಿಯ ಸಂಕಲ್ಪ ಅನ್ನುವುದು ಸ್ಪಷ್ಟವಾಗುತ್ತದೆ. ಯಾಕೆ ಅವನೇ ಆಡಿ ತೋರಿಸಿದ, ಪಾಂಡವರಲ್ಲಿ ನಾನೇ ಧನಂಜಯ. ಹಾಗಿದ್ರೆ ಆ ಕೃಷ್ಣನು ಇವನು ಒಂದೇ. ಅಯ್ಯೋ, ನನ್ನನ್ನು ರೂಪಿಸುವಲ್ಲಿ ತನ್ನತನವನ್ನು ನನಗಾಗಿ ಬಿಟ್ಟುಕೊಟ್ಟಂತಹ ಮಹಾನುಭಾವ, ಅಂತವನಿಗೆ ಈ ದುರ್ಗತಿ ಒದಗಿ ಹೋಯ್ತಲ್ಲ, ಇದನ್ನು ನಾನು ಕಂಡು ಹೇಗೆ ಸಹಿಸಿಕೊಳ್ಳಲಿ, ಹೇಗೆ ಸಹಿಸಿಕೊಳ್ಳಲಿ? ಕಣ್ಣೀರಗರೆಯಲ್ಗೆ ಗೆರಸ ಪ್ರೇಮದಲ್ಲಿ
ಕೊನೆಗೆ ಬಂದೆ ಅಲ್ವಾ? ಅಯ್ಯೋ, ನಾನು ಬರುವಲ್ಲಿಗೆ ಕೊನೆ ಆಯ್ತಲ್ಲ. ಅರ್ಜುನ, ಯಾರ ಅನುಗ್ರಹದಿಂದ ಈ ಜಗತ್ತಿನಲ್ಲಿ ನೀನು ಕಾಣಿಸಿಕೊಂಡೆಯೋ, ಅಂದ್ರೆ ನಿನ್ನನ್ನು ಇಂದ್ರನಂದನ ಕೇವಲ ಅಲಂಕಾರಕ್ಕಾಗಿ ಆಡಿದಂತಹ ಮಾತಲ್ವಲ್ಲ. ನಿಜಾರ್ಥದಲ್ಲಿ ಸ್ವರ್ಗಕ್ಕೆ ಹೋಗಿ ಅಲ್ಲಿರುವಂತಹ ರಾಕ್ಷಸರನ್ನೆಲ್ಲ ವಧಿಸಿ ನಿನ್ನ ತಂದೆಯ ಸ್ಥಾನದಲ್ಲಿದ್ದಂತಹ ದೇವೇಂದ್ರನ ಸಿಂಹಾಸನವನ್ನೇ ನಿಷ್ಕಂಟಕವನ್ನಾಗಿಸಿಕೊಟ್ಟವ ನೀನು. ಅರ್ಧಾಸನವನ್ನು ಏರುವ ಅವಕಾಶ ಕೊಟ್ಟರು ಅಲ್ವೇ? ಕಿರೀಟಿ ಹೆಸರು ಬಂತು. ಒಂದು ಅರ್ಧ ಆಸನ, ಇಲ್ಲಿ ಅರ್ಧ ಶರೀರ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ ತಿಳಿದು ಇಲ್ಲಿಯವರೆಗೆ ನಾವು ಬಾಳಿದವರು ಅಲ್ವೇ? ಹೌದು. ನನ್ನ ಕಾಲು ನೋಡಿದೆ ಅರ್ಜುನ. ಅದೇ ಇಷ್ಟರವರೆಗೆ ನಿನ್ನ ಕಾಲು ನೋಡ್ಲಿಕ್ಕೆ ಬಿಡ್ಲಿಲ್ಲ. ಇಲ್ಲ, ಯಾಕೆಂದ್ರೆ ಕೈಯನ್ನೇ ಮೊದಲಾಗಿ ಮುಂದೆ ನೀಡುತ್ತಾ ಇದ್ದ. ನೀನು ಬಾಗುವುದಕ್ಕೆ ಮೊದಲೇ ನಿನ್ನನ್ನು ಆಲಂಗಿಸಿಕೊಂಡಿದ್ದವ ನಾನು. ಒಂದು ಸಲವೂ ನಿನಗೆ ನಮಸ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನೀನು ಬಿಗಿಯಪ್ಪೇ ಇದ್ದದ್ದು, ಕೈಯೇ ಮುಂದೆ ಮಾಡೋದು, ಕಾಲು ನೋಡ್ಲೇ ಇಲ್ಲ. ನೀನು ನನ್ನ ಸಖ ಅನ್ನುವ ಭಾವದಿಂದ ಇದು ಈ ಹೊತ್ತು ಅಸಹಾಯಕನಾಗಿ ಮಲಗಿ ನನ್ನ ಕಾಲನ್ನೇ ಇನ್ನೊಂದು ಕಾಲಿನ ಮೇಲೆ ಇಟ್ಟವನಿದ್ದೇನೆ. ಜರನಾಮಕನಾದಂತಹ ವ್ಯಾಧ ಭ್ರಾಂತಿಯಿಂದ ಪ್ರಯೋಗಿಸಿದಂತಹ ಬಾಣದ ಘಾತ ಇದು. ಏನೋ ತನ್ನವರ ಪೋಷಣೆಗೆ ಬೇಕಾಗಿ ಯಾವುದೋ ಪ್ರಾಣಿ ಅಂತ ತಿಳಿದು ಇಲ್ಲಿ ಮಲಗಿದಂತಹ ನನ್ನ ಕಾಲ ಬೆರಳನ್ನೇ ನೋಡಿ ಬಾಣವನ್ನು ಬಿಟ್ಟ. ಆದರೆ ಘಾತವಾದದ್ದು ನನಗೌದಲ್ಲ. ಹಾಗಾಗಿ ಈ ಮರದ ಕೆಳಭಾಗದಲ್ಲಿ ಈ ರೀತಿಯಾಗಿ ನಾನು ಮಲಗಿದವ. ಪಾರ್ಥ, ಪ್ರಾಮಾಣಿಕವಾಗಿ ಹೇಳ, ಅಂತರಂಗದಲ್ಲಿ ನಿನ್ನ ಕುರಿತಾದ ನಿರೀಕ್ಷೆಯೇ ಇತ್ತು, ನೀನು ಬರಬೇಕು ಅಂತ. ಬಂದೆ ತಾನೆ? ಅದೇ ನಾವು ಯಾರನ್ನು ಅತ್ಯಂತ ಆತ್ಮೀಯತೆಯಿಂದ ಕಾಣುತ್ತೇವೆಯೋ, ನಮಗೆ ಸಂತೋಷ ಬಂದ್ರು ನಮಗೆ ಸಂಕಟ ಬಂದ್ರು ಪಕ್ಕನೆ ಅವರನ್ನೇ ನೆನಪಾಗುವುದಂತೆ. ಇದು ಲೋಕದ ನ್ಯಾಯ. ಸಂತೋಷವನ್ನು ಹಂಚಿಕೊಂಡು ಹಗುರಾಗುವುದಕ್ಕೂ, ದುಃಖವನ್ನು ಹೇಳಿಕೊಂಡು ಹಗುರಾಗುವುದಕ್ಕೂ ಅವೊಬ್ಬ ಬರ್ತಿದ್ರೆ ಆಗುತ್ತಿತ್ತು ಅಂತ ಕಾಣುವುದು ಮನಸ್ಸಿನೊಳಗಿತ್ತು. ಇದು ನನಗೆ ಬದುಕಿಗೊಂದು ಧನ್ಯತೆ. ಯಾಕಂದ್ರೆ ಯಾಕೋ ನೀನು ಸಂಕಟದಲ್ಲಿರುವಾಗ್ಲೂ ನಿನಗೆ ಪಕ್ಕನೆ ನನ್ನ ನೆನಪಾಯ್ತಲ್ಲ. ಇದಕ್ಕಿಂತ ಮೊದಲೆಲ್ಲ ಹೇಗೆ ಕೇಳಿದ್ರೆ ನಮಗೆ ಸಂಕಟ ಬರುವಾಗ ನಿನ್ನ ನೆನಪಾಗ. ಹೌದು, ಪರಿಹಾರ ಮಾಡ್ಲಿಕ್ಕೆ ಕೃಷ್ಣ ಬರಲಿ, ಅಥವಾ ನಮಗೆ ಸಂಕಟ ಬಂದಾಗಲೆಲ್ಲ ನೀನೇ ಒದಗುತ್ತಾ ಇದ್ದದ್ದು. ಆದ್ರೆ ಇಂದು ನೀನೇ ಸಂಕಟದಲ್ಲಿ ಇದ್ದಿ. ಆ ಸಂಕಟವನ್ನು ನೋಡ್ಲಿಕ್ಕೆ ನಾನೇ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿಯೂ ಇದ್ದಿ. ಅರ್ಜುನ, ಕೇವಲ ಬಂದರೆ ಸಾಕಾಗುವುದಿಲ್ಲ ಭಾವಯ್ಯ, ನನ್ನದೊಂದು ಅಪೇಕ್ಷೆ ಉಂಟಯ್ಯ. ಬಾರಯ್ಯ ಬಾವಯ್ಯ ನೋಡೆಲ್ಲ ವಸತಿ ಬಾರಯ್ಯ ಬಾರಯ್ಯ ಬಾವಯ್ಯ ನೋಡೆಲ್ಲ ವಸತಿ ಬಾಯಾರಿಗುವುದು ತಾಪಗಿಚ್ಚುತ್ತಿದೆ ಭೂರಿ ನೇತ್ರನ ಗಂಧ ಉಡಲುರಿಯ ತಣಿಸಿ ಭೂರಿ ನೇತ್ರನ ಗಂಧ ಉಡಲುರಿಯ ತಣಿಸಿ ಕೈಯಾರೆ ನೀರುಣಿಸೆನಲಿಗಾಗ ಕೈಯಾರೆ ನೀರುಣಿಸೆನಲಿಗಾಗ ಬಾರಯ್ಯ ಭಾವಯ್ಯ ನೋಡು ಎನ್ನವಸ್ತೆಯ ಬಾರೋ
ಎಲ್ಲವನ್ನೂ ಎಲ್ಲರನ್ನೂ ಕಳಕೊಂಡಿದ್ದೇನೆ, ನೀನು ಬಹುಶಃ ಬರುವ ದಾರಿಯಲ್ಲಿ ನೋಡಿರಬೇಕು. ನನ್ನವರು ಅಂತ ಯಾರನ್ನು ತಿಳ್ಕೊಂಡಿದ್ದೇನೋ ಅಂತಹ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಯೇ ಪ್ರಾಣ ಕಳ್ಕೊಂಡಿದ್ದಾರೆ. ಅವರವರೇ ಹೊಡೆದಾಡಿಕೊಂಡು ಸತ್ರು ಅಂತ ಬಂದು ಸುದ್ದಿ. ಅವರವರೇ ಹೊಡೆದಾಡಿಕೊಂಡ್ರು ಪಾರ್ಥ. ಆಯುಧಗಳೇ ಇಲ್ಲದೆ ಸಮುದ್ರ ತೀರದಲ್ಲಿ ಬೆಳೆದಂತಹ ಜೊಂಡು ಹುಲ್ಲನ್ನೇ ಕೈಯಲ್ಲಿ ಎತ್ತಿ ಹೊಡೆಕೊಂಡಾಗ ಅದುವೇ ಆಯುಧವಾಗಿ ಪರಿವರ್ತನೆ ಆಯಿತು ಅಲ್ಲ. ಅದರ ಕುರಿತಾಗಿ ನನಗೆ ಖೇದ ಅಂತ ಅಲ್ಲ, ಅದರ ಕುರಿತಾದಂತಹ ದುಃಖವೂ ಅಲ್ಲ. ನಾನೀಗ ಏಕಾಂಗಿಯಾಗಿದ್ದೇನೆ. ಇದು ಹಳೆಯ ಘಟನೆಯೊಂದನ್ನು ನೆನಪಿಸಿಕೊ. ವಿಹಾರಕ್ಕಾಗಿ ಖಾಂಡವ ವನದ ಕಡೆಗೆ ಹೋದವರು ನಾವು. ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಳಿತುಕೋ. ನಾನು ಬಾಯಾರಿದವನಿದ್ದೇನೆ, ನೀರೆಲ್ಲಿ ಉಂಟು ಅಂತ ಹುಡುಕಿ ಕುಡಿದು ಬರ್ತೇನೆ ಅಂತ ಹೋದವ ನಾನು. ನೆನಪುಂಟಲ್ಲ? ಹೌದು. ಶಕ್ತಿ ಇತ್ತು. ಆದರೆ ಈಗ ನೋಡಿದೆಯಾ, ಕಾಲಿಗೆ ಗಾಯವಾಗಿದೆ, ನಿತ್ರಾಣಿಯಾಗಿದ್ದೇನೆ. ನಡೆಯುವುದು ಬಿಡು, ಮಲಗಿದಲ್ಲಿಂದ ಏಳುವುದಕ್ಕೂ ಸಾಧ್ಯವಿಲ್ಲದಂತಹ ದುಸ್ಥಿತಿ ನಿನ್ನ ಭಾವನಾದಂತಹ ಕೃಷ್ಣನಿಗೆ ಬಂದೊದಗಿದೆ. ಭೂರಿ ನೇತ್ರನ ಕಂದ ಅರ್ಜುನ. ಏನು ಕೃಷ್ಣ? ಅಮೃತದ ಭಾಂಡಕ್ಕೆ ಅಧಿಪತಿಯಾದವನು ಅವನು ಇಂದ್ರ. ಸ್ವರ್ಗಕ್ಕೆ ಹೋಗಿ ಅರ್ಧ ಸಿಂಹಾಸನದ ಒಡೆತನವನ್ನು ಪಡೆದವನು ನೀನು ಅಂತ ಆಡಿದೆ. ಒಂದು ಅಪೇಕ್ಷೆ ನಿನ್ನಲ್ಲಿ, ಸ್ವರ್ಗಕ್ಕೆ ಹೋಗಿ ನನಗೆ ಅಮೃತವನ್ನು ತಂದು ಕೊಡು ಅಂತಲ್ಲ, ಇಲ್ಲೇ ಸಮೀಪದಲ್ಲಿರುವಂತಹ ಯಾವುದಾದ್ರೂ ಒಂದು ಜಲಾಶಯದಿಂದ ಬಾಯಾರಿದಂತ ನನಗೆ ನೀನೇ ನಿನ್ನ ಕೈಯಾರೆ ನೀರು ಕುಡಿಸಬೇಕು, ಅದುವೇ ನನಗೆ ಅಮೃತವಾಗುತ್ತದೆ. ಕುಡಿಸ್ತೀಯೋ? ಏನು ಸ್ವಾಮಿ? ನಿನ್ನ ಕೈಯಾರೆ ನನಗೆ ನೀರು ಕುಡಿಸ್ತೀಯೋ ಅರ್ಜುನ? ದಾಹ. ಹೌದು, ತಡೆಯುವುದಕ್ಕಾಗುವುದಿಲ್ಲ. ನಿನ್ನ ಬಾಯಾರಿಕೆಯನ್ನು ನಾನು ತಣಿಸಬೇಕು. ಸುರನದಿಯ ಜನಕನಿಗೆ ವಾರಿಯ ನರನು ತಂದಿಯುವರೆ ಬಗೆದರೆ ಸುರನದಿಯ ಜನಕನಿಗೆ ವಾರಿಯ ನರನು ತಂದಿಯುವರೆ ಬಗೆದರೆ ಸುರಮುನಿಯ ಎಚ್ಚರದ ನುಡಿ ಹಿಂಜರಿಸಲವನಾಯ. ಸುರಮುನಿಯ ಎಚ್ಚರದ ನುಡಿ ಹಿಂಜರಿಸಲ್ ಸುರನದಿಯ ಜನಕನಿಗೆ ವಾರಿಯ ನರನು ತಂದಿಯುವರೆ ಬಗೆದರೆ ಅಯ್ಯಯ್ಯೋ, ಎಂತಹ ದಾರುಣವಾದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನೆ ಈ ಕೃಷ್ಣ ಸ್ವಾಮಿ. ಕಾಲಿಗಾದ ಗಾಯದಿಂದ ಸೋರುತ್ತಿರುವಂತಹ ರಕ್ತದ ಮೂಲಕವಾಗಿ ಶರೀರದ ತ್ರಾಣವೆಲ್ಲ ಹ್ರಾಸವಾಗಿ ಹೋಗಿದೆ. ಪವಡಿಸಿದಂತಹ ತಾಣದಿಂದ ಎದ್ದು ತನ್ನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಜಲವನ್ನರಸಿ ಹೋಗುವುದಕ್ಕೂ ತ್ರಾಣ ಇಲ್ಲದೆ ಇದ್ದಂತಹ ನಿಶಕ್ತಿ ಆವರಿಸಿದೆ. ನನ್ನ ಬಾಯಾರಿಕೆಯನ್ನು ತೀರಿಸಲಾರಯ ಅಂತ ಕೇಳ್ತಾ ಇದ್ದಾನೆ. ಅಯ್ಯ, ನನ್ನ ಬದುಕಿನ ಸೌಭಾಗ್ಯ ಅಂತ ಭಾವಿಸಲು ಅಲ್ಲ, ಒದಗಿದ ದೌರ್ಭಾಗ್ಯ ಅಂತ ನಿರ್ಣಯಿಸಲು. ಅಜ್ಜನೂ ಕೇಳಿದ್ರು ಒಂದು ಕ್ಷಣಕ್ಕೆ, ಪಾರ್ಥ ಬಾಯಾರಿದ್ದೇನೆ. ಬಂದದ್ದು ಕೌರವ ಸೇನಾಧಿಪತಿಯಾಗಿ.
ಕೌರವ ಪಕ್ಷದ ಪ್ರಥಮ ಸೇನಾಧಿಪತಿಯಾಗಿ ಪಾಂಡವ ವಿರೋಧದನ್ನೇ ಮಾಡುತ್ತಾ ಹೋರಾಟ ಮಾಡಿದಂತಹ ಅಜ್ಜಯ್ಯ ಕೊನೆಗೂ ಸರಳ ಮಂಚಕ್ಕೆ ಪವಡಿಸಿದಂತಹ ಸನ್ನಿವೇಶದಲ್ಲಿ ಕೇಳಿದ್ದದನ್ನು. ಮೈಯೆಲ್ಲ ಬಾಣತಾಗಿ ಮಂಚಾಗಿದೆ ಮಗು, ತಲೆದಿಂಬು ಕೊಡು. ಆಮೇಲೆ ಬಾಯಾರಿಕೆ ಆಗುತ್ತಾ ಇದೆ. ಸುಯೋಧನನಲ್ಲಿ ತನ್ನ ಬಾಯಾರಿಕೆಯನ್ನು ಪರಿಹರಿಸುವುದಕ್ಕಾಗಿ ಕೇಳುವಂತ ಅನ್ನಿಸಲಿಲ್ಲ ಅಜ್ಜಯ್ಯನಿಗೆ. ಯಾಕೆ? ಅತ್ಯಂತ ದಾರುಣವಾದ ಸ್ಥಿತಿಯಲ್ಲಿ, ತುರೀಯವಾದಂತಹ ಕಾಲಘಟ್ಟದಲ್ಲಿ ಯಾರಿಂದ ನಮ್ಮ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಒಬ್ಬಾತ ವ್ಯಕ್ತಿ ಯೋಚಿಸ್ತಾನೆ ಕೇಳಿದರೆ ತನ್ನ ಉತ್ತರಾಧಿಕಾರಿಯಿಂದ. ಭೀಷ್ಮಾಚಾರ್ಯರು ಒಪ್ಪಿದ ಉತ್ತರದಾಯಿತ್ವ ಹಸ್ತಿನಾವತಿಗೆ ಪಾಂಡವರದ್ದು. ಆದ್ದರಿಂದ ಬಾಯಾರಿಕೆ ತೀರಿಸಲಿಕ್ಕೆ ಬೇಕಾದದ್ದು ಅರ್ಜುನ, ಪಾಂಡವರಲ್ಲಿ ಒಬ್ಬನಾದವನು, ಕೌರವ ಅಲ್ಲ. ಪಾತಾಳ ಗಂಗೆಯ ಮೇಲಕ್ಕೆ ಚಿಮ್ಮು ಹಾಗೆ ಮಾಡಿ ಅಜ್ಜ ಭೀಷ್ಮಾಚಾರ್ಯರ ಬಾಯಾರಿಕೆಯನ್ನು ನಿವಾರಿಸಿದ್ದು. ಯಾಕೆ? ಅಷ್ಟನ್ನು ಮಾಡಬಲ್ಲ ಸಾಮರ್ಥ್ಯವನ್ನು ನನ್ನಲ್ಲಿ ಗುರುತಿಸಿ ಅವರು ಕೇಳಿದರು. ಅಂದ್ರೆ ಎಷ್ಟೇ ದೊಡ್ಡವಾಗಿರಲಿ, ಸೋತು ಮಲಗಿದಾಗ ಪಕ್ಕನೆ ನೆನಪಾಗುವುದು ಅಮ್ಮನದ್ದೇ. ಅವ ಎಷ್ಟು ದೊಡ್ಡವಾಗಿರಲಿ, ಪಕ್ಕನೆ ನೋವಾದಾಗ ಅಮ್ಮ ಅನ್ನುವ ಶಬ್ದವೇ ಬಂದು ಹೋಗುತ್ತದೆ ಮಾನವನ ಬಾಯಿಯಲ್ಲಿ. ಆಚಾರ್ಯ ಭೀಷ್ಮರು ಹಂಬಲಿಸಿದ್ದದನ್ನು, ತಾಯಿಯ ದರ್ಶನವನ್ನು. ಆದ್ರೆ ಈ ಸ್ವಾಮಿ ಕೇಳುವ ನೀರನ್ನು ನಾನು ಎಲ್ಲಿಂದ ತರಬೇಕು? ಈಗ ಬಾಣ ಹುಡಿ ಮೇಲೆ ತರಲಿಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅಮ್ಮನ ದರ್ಶನ ಹೌದು ಅಂತಾದ್ರೆ ಅಮ್ಮ ಅಲ್ಲ ಈ ಸ್ವಾಮಿಗೆ, ಮಗಳಲ್ವ. ಮಾತ್ರ ಅಲ್ಲ, ಅವಳು ಹರಿಪಾದೋದ್ಭವೆ ಅಂತ. ಮಿಕ್ಕುಳಿದವರಿಗೆಲ್ಲ ನಾರಾಯಣನೊಬ್ಬನನ್ನು ಹೊರತುಪಡಿಸಿ ಸರ್ವ ದೇವಾನುದೇವತೆಗಳನ್ನು ಸಂಬಂಧಿಸಿ ಅಘನಾಶಿನಿ. ಆದ್ರೆ ನಾರಾಯಣ ದೇವರಿಗೆ ಅವಳು ಅಘನಾಶಿನಿಯ. ನಾರಾಯಣ ದೇವರ ಪಾದದಿಂದ ಹುಟ್ಟಿದವಳು. ಅದನ್ನು ಬ್ರಹ್ಮದೇವರು ಕಮಾಂಡಲುವಿನಲ್ಲಿ ಸಂಗ್ರಹಿಸಿಕೊಂಡ್ರು. ಹಾಗಿದ್ರೆ ಸ್ವಾಮಿಗೆ ಗಂಗಾ ಭವಾನಿ ಅಘನಾಶಿನಿ ಅಲ್ಲ. ಹಾಗಾಗಿ ಸುರನದಿ ಬೇಕು ಅನ್ನುವುದಕ್ಕಾಗಿ ಹಂಬಲಿಸಿದ್ದಲ್ಲ ಸ್ವಾಮಿ. ನಮಗೆ ಅರ್ಥ ಆಗುತ್ತದೆ. ಬ್ರಹ್ಮದೇವರು ತ್ರಿವಿಕ್ರಮ ಮೂರ್ತಿಯ ಪಾದ ತೊಳೆದಾಗಲೇ ಹೊರತ ಜಲ ಅಂತ. ಈಗ ಅದೇ ಹೌದಾದ್ರೆ ಕಾಲು ತೊಳೆದ ನೀರು ಯಾರಾದ್ರೂ ಕುಡಿಯುತ್ತಾರೆ? ಅದಾಗುವುದಿಲ್ಲ ಸ್ವಾಮಿಗೆ, ಬೇರೆ ನೀರಾಗಬೇಕು. ಓಹ್ ಸರಿ, ಯಾವ ನೀರಾದ್ರೇನು? ನೀರು ಪವಿತ್ರ ಅನ್ನುವ ಹಾಗೆ ನಾವು ಸಂಕಲ್ಪಿಸಿದರೆ ಯಾವುದೂ ಪವಿತ್ರವೇ. ಆದ್ದರಿಂದಲೇ ಸನಿಹದಲ್ಲಿ ಓಹ್ ಇಲ್ಲಿ ಒಂದು ಜಲಾಶಯ ಕಾಣಿಸ್ತಾ ಉಂಟು. ಬೊಗಸೆಯಲ್ಲಿ ಜಲವನ್ನು ತುಂಬಿ ಹತ್ತಿರ ಬಂದದ್ದು ಹೌದು. ಆದರೆ ಸ್ವಾಮಿಗೆ ಇದನ್ನು ಹೇಗೆ ಕೊಡುವುದು ಅನ್ನುವುದೇ ಸಂಕೋಚ ಆಗ್ತಾ ಉಂಟು. ಮಾತ್ರ ಅಲ್ಲ, ಸಂದಿಗ್ಧ ಆಗ್ತಾ ಉಂಟು. ಬರುವಾಗಲೇ ನಾರದರು ಎಚ್ಚರಿಸಿದರು, ಕೃಷ್ಣ ಮಾಯೆಯೊಳಗೆ ಸಿಲುಕಬೇಡ ಅಂತ. ಎಂಥದ್ದು ಕೃಷ್ಣ ಮಾಯೆ? ಸ್ವಾಮಿಗೆ ನೀರುಣಿಸುವವನು ನಾನು ಅನ್ನುವ ಭಾವದಿಂದ ನಾನೆಲ್ಲಾದರೂ ಭ್ರಮಿತನಾಗಿ ಮುಂದೆ ಹೋದರೆ ಅದು ಅನರ್ಥಕ್ಕೆ ಎಡೆಯಾಗುತ್ತದೆ. ಇಲ್ಲ, ಯಾವನೋ ಒಬ್ಬ ಜರನಾಮಕನ ಬಾಣ ಅಂತ ಸ್ವಾಮಿ ಹೇಳಿದ. ಆ ಬಾಣದ ಎಟೆ ಸಾಕಾಗಿದೆ. ತನ್ನವರನ್ನೆಲ್ಲ ಕಳಕೊಂಡು ಏಕಾಂಗಿಯಾಗಿ ಹೋಗಿದ್ದೇನೆ, ಹೀಗೆ ಹಂಬಲಿಸುತ್ತಾ ಇರುವಂತಹ ಕೃಷ್ಣ ಈಗ ನಾನೆಲ್ಲಿಯಾದರೂ ಮುಟ್ಟಿದ್ರೆ ಇಲ್ಲ ಇಲ್ಲ ಕೇಡಾಗಿ ಹೋದೀತು. ಬೇಡ ಬೇಡ, ನೀರು ಕೊಡಬೇಕು ಅಂತ ಉಂಟು, ಮುಟ್ಟುವುದಕ್ಕೆ ಮನಸ್ಸಾಗುತ್ತೆ. ತಂದಿದ್ದೇನೆ, ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಧೈರ್ಯ ಬರುವುದಿಲ್ಲ. ಅರ್ಜುನ, ಏನು ನಿನ್ನ ಅಂಜಲಿಯಲ್ಲಿರುವಂತಹ ನೀರು ನೋಡು, ಸೋರ್ತಾ ಇದೆ ಕೆಳಗೆ. ಹೌದು, ನೀನು ಒಂದು ಕ್ಷಣ ತಡ ಮಾಡಿದೆ ಅಂತ ಆದ್ರೆ ನನ್ನ ಬಾಯಿಗೆ ನೀನು ನೀರು ಕುಡಿಸುವುದಕ್ಕುಂಟ ಹೇಳು. ನನ್ನ ಬಾಯಿಯ ಬಳಿಗೆ ನೀರು ಬಂದೀತ, ಮುಂದೆ ಬಾರಯ್ಯ, ಕುಡಿಸು. ಇಲ್ಲ ಇಲ್ಲ ಇಲ್ಲ, ನಾನು ಹತ್ತಿರ ಬರುವುದಿಲ್ಲ, ನಿನ್ನ ಮುಟ್ಟುವುದಿಲ್ಲ.
ಹಿಂಜರಿಕೆ ನನ್ನನ್ನು ಸ್ಪರ್ಶಿಸುವುದಿಲ್ಲ. ಅರ್ಜುನ, ಎಲೆ ಧನಂಜಯ, ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪ ಬಿತ್ತಿಗೆ. ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪ ವಿತ್ತಿಗೆ ಧನಂಜಯ. ಹಲವು ಉಪಕೃತಿಗೆ ಇದೆ ಮರೆಯದೆ ಸಲಿಲ ನೀಡೆನನು. ಹಲವು ಉಪಕೃತಿಗೈದೆ ಮರೆಯದೆ ಸಲಿಲ ನೀಡಿನನು. ಎಲೆ ಧನಂಜಯ, ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪವ ಇತಿಹೇ ಧನಂಜಯ. ಧನಂಜಯ ಧನಂಜಯ, ಬಾರಯ್ಯ ಭಾವಯ್ಯ ಅಂತ ಆಡಿದ್ದು ನಾನು ಪ್ರಾರಂಭಕ್ಕೆ. ನನ್ನ ಅವಸ್ಥೆಯನ್ನು ನೋಡು ಅರ್ಜುನ. ಕೊನೆಯದಾಗಿ ಒಂದು ಗುಟುಕು ನೀರು ಬೇಕು ಅಂತ ನಿನ್ನಲ್ಲಿ ಕೇಳಿದ್ರೆ ನನ್ನ ಬಳಿಗೆ ಬಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿದ್ದಿ, ಸಂಶಯದ ನೋಟದಿಂದ ನನ್ನನ್ನು ನೋಡ್ತಾ ಇದ್ದೆ. ಏನು ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನೇ ಬೇಕು ಅಂತ ಕೇಳಿದನ? ಅರ್ಜುನ, ನಾವು ಮಾಡಿದಂತಹ ಉಪಕಾರವನ್ನು ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ತಪ್ಪಿ ಉಪಕೃತನಾದವನಲ್ಲಿ ಹೇಳಬಾರದಂತೆ. ಆದರೆ ಆಲೋಚನೆ ಮಾಡು. ಅರ್ಜುನ ಅನ್ನುವಂತಹ ಒಂದು ಶಿಲೆಗೆ ಆಕಾರವನ್ನು ಕೊಟ್ಟಂತಹ ನಿನ್ನ ಬಾಳಿನ ರೂವಾರಿಯಾದಂತಹ ಕೃಷ್ಣ ತನ್ನ ಜೀವನದ ಅಂತ್ಯದಲ್ಲಿ ಒಂದು ಗುಟುಕು ನೀರನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಪಾರ್ಥ, ಹೆಜ್ಜೆ ಹೆಜ್ಜೆಗೂ ಪಾಂಡವರ ರಕ್ಷಕನಾಗಿ ಪ್ರಪಂಚದಲ್ಲಿ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಹೆಸರನ್ನು ಪಡೆದವ ಕೃಷ್ಣ ಅನ್ನುವುದನ್ನು ಮರೆಯಬೇಡ. ಇದು ನನ್ನ ಸಹೋದರಿಯಾದಂತಹ ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿ ಕೊಡಬೇಕಾದಂತಹ ಅನಿವಾರ್ಯತೆ ಇತ್ತು. ನನಗೆ ಹೇಳು. ಪರಸ್ಪರ ನಿಮ್ಮ ನೋಟ. ದ್ವಾರಕೆಯನ್ನು ಆಳುತ್ತಿರುವ ನನ್ನ ಅಣ್ಣನಾದಂತಹ ಬಲಭದ್ರನ ವಿರೋಧವನ್ನು ಪರಿಗಣಿಸಿ ಆದರೂ ಅರ್ಜುನನಿಗೆ ಕೊಡಬೇಕು. ಕುಂತಿ ದೇವಿಯನ್ನು ನಾನು ಅತ್ತೆ ಅಂತ ಕರೆದು ನಿಜ ಅರ್ಥದಲ್ಲಿ ಅತ್ತೆಯಲ್ಲ, ನಿಜ ಅರ್ಥದಲ್ಲಿ ಅರ್ಜುನ ನನ್ನ ಭಾವನಾಗಬೇಕು. ಕಾಣಿಸಿಕೊಂಡಂತಹ ದೇವೇಂದ್ರ ಏನು ಬೇಕು ಅಂತ ಕೇಳುವಾಗ ಅರ್ಜುನನ ಜೊತೆಗೆ ಶಾಶ್ವತವಾದಂತಹ ಸಖ್ಯವನ್ನು, ಮೈತ್ರಿಯನ್ನು ಕೊಡು. ಅರ್ಜುನನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಹಾಯವನ್ನು ಮಾಡಿದಂತಹ ಕೃಷ್ಣ ಒಂದೊಮ್ಮೆಗೆ ದ್ವಾರಕೆ ಇರಲಿ, ಬಲರಾಮ ಇರಲಿ, ರುಕ್ಮಿಣಿ ಸಹಿತ ನನ್ನ ಸಹಸ್ರ ಮಂದಿ ಮಡದಿಯರು ಇರಲಿ, ಅವರೆಲ್ಲರನ್ನು ಒಂದು ಕಡೆಗೆ ಇರಿಸಿ ಮತ್ತೊಂದು ಕಡೆಗೆ ಅರ್ಜುನನನ್ನು ಇರಿಸಿದರೆ ಅವನ ಕುರಿತಾಗಿ ಒಟ್ಟು ಪ್ರೀತಿ ನನಗೆ ಹೆಚ್ಚು ಅಂತ ಹೇಳಿದ ಕೃಷ್ಣ. ಕುರುಕ್ಷೇತ್ರ ರಣಾಂಗಣದಲ್ಲಿ ಬಾಯಾರಿದಂತಹ ನಿನ್ನ ಕುದುರೆಗಳಿಗೆ ನೀರನ್ನು ಕುಡಿಸಿದಂತಹ ಕೃಷ್ಣ ತನ್ನ ಜೀವನದ ಅಂತ್ಯಕಾಲದಲ್ಲಿ ಒಂದು ಗುಟುಕು ನೀರನ್ನು ಕೊಡು ಅಂತ ಕೇಳುವಾಗ ಕೊಡದಷ್ಟು ನಿಷ್ಕರುಣಿಯಾಗಿ ಹೋದೆ ಅಲ್ವಾ ಅರ್ಜುನ? ನಿನ್ನಂಥವನಿಗೆ ನಾನು ಮಾಡಿದ್ದು ಉಪಕಾರ ಅಲ್ವಾ? ಸ್ವಾಮಿ ಸಾಕು ಮಾಡು ಸ್ವಾಮಿ. ಕೃಷ್ಣ 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 ಹರಿಯಮಾಯದ ನುಡಿಗಳಂತ ಕರಣ ಕಲು ಕಲು ನರನು
ಕೃಷ್ಣ ಹರಿಯ ಮಾಯದ ನುಡಿಗಳು ತಕ್ಕರಣ ಕಲುಗಲು ನರನು ಜಲವನು ಹರಿಯ ಮುಖ ಗಿಡಿ ತಪ್ಪಿಕೊಂಡನು ಬರ ತಿಳಿವು ಹರಿಯ ಮುಖ ಗಿಡಿ ತಪ್ಪಿಕೊಂಡನು ಬರ ತಿಳಿಯುತ್ತ ಕೃಷ್ಣ 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 ಸ್ವಾಮಿ ಸ್ವಾಮಿ ಸ್ವಾಮಿ, ಕ್ರೂರಿಯಾಗಿ ಬಿಟ್ಟೆ, ನಿಷ್ಕರುಣಿಯಾಗಿ ಬಿಟ್ಟೆ ಅಲ್ವೇ? ಒಂದು ಗುಟುಕು ನೀರು. ಇಲ್ಲ ಸ್ವಾಮಿ, ಆಡಬೇಡ. ನೀನು ಆಡುವಾಗಲೇ ನನಗೆ ಅರ್ಥ ಆಗ್ತದೆ ಅದು ಮಾಯಕದ ನುಡಿ ಅಂತ. ಹ್ಮ್. ನಿನ್ನ ಅಂತರಂಗದ ಮಾತುಗಳಲ್ಲ. ಹ್ಮ್. ಆದರೆ ಯಾಕೆ ಈ ಮಾತುಗಳು ಬಂತು? ಹ್ಮ್. ತರ್ಕಿಸಬಲ್ಲೆ. ಹ್ಮ್. ನಾಳೆ ಪ್ರಪಂಚದಲ್ಲಿ ಅರ್ಜುನನ ಕುರಿತಾಗಿ ಮಂದಿಗಳಾಡಬಹುದಾದ ಮಾತುಗಳಿವೆ. ಹ್ಮ್. ಛೆ! ಏನು ಕೃತಜ್ಞನಾಗಿ ಹೋದ ಅರ್ಜುನ. ಅವನ ಬದುಕಿನ ಸರ್ವಸ್ವವೂ ಆಗಿದ್ದಂತಹ ಕೃಷ್ಣ, ಕೃಷ್ಣನಲ್ಲದೆ ಇರುತ್ತಿದ್ದರೆ ಅರ್ಜುನನನ್ನುವಂತಹ ಒಂದು ಹೆಸರಿಗೆ ಅಸ್ತಿತ್ವ ಇರಲಿಲ್ಲ ಈ ಲೋಕದಲ್ಲಿ. ಹಾಗಿದ್ರೆ ತನ್ನತನವನ್ನು ಮರೆತು ಅರ್ಜುನಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಕೃಷ್ಣನ ಒಂದು ಅತ್ಯಂತ ಸಂಕ್ಲಿಷ್ಟವಾದಂತಹ ಸನ್ನಿವೇಶದಲ್ಲಿ ಒಂದು ಗುಟುಕು ನೀರು ಕೇಳಿದರೂ ಕೊಡಲಾರದೇ ಇದ್ದ ಕೃತಜ್ಞನಾಗಿ ಹೋದನಲ್ಲ ಅರ್ಜುನ. ಸ್ವಾಮಿ ಪಾರ್ಥ, ನೀನು ಆಪತ್ತನ್ನು ಅನುಭವಿಸುತ್ತಿರುವ ಈ ಸ್ಥಿತಿಯಲ್ಲಾದರೂ ಹ್ಮ್. ನೀನು ಯೋಚಿಸುತ್ತಿರುವುದು ನಿನ್ನ ಬಗ್ಗಲ್ಲ, ಹ್ಮ್. ನೀನೊಪ್ಪಿದ ನಿನ್ನ ಸಖನಾದ ಅರ್ಜುನನ ಬಗ್ಗೆ. ಹ್ಮ್. ಆದ್ದರಿಂದ ನಾಳೆ ನನಗಂತಹ ಒಂದು ಅಪವಾದ ಬಂದಿತು ಅನ್ನುವುದನ್ನು ಹ್ಮ್. ನೀನಿಂದಿನ ದಿನ ನಾಲಗೆಯ ತುದಿಯ ಮಾತಾಗಿ ಆಡಿ ತೋರಿಸುವುದಕ್ಕೆ ಹೊರಟಿದ್ದಿ ಮಾಯಕದ ನುಡಿ. ಹ್ಮ್. ನಿನ್ನ ಅಂತರಂಗದ ಭಾಷೆ ಅಲ್ಲ, ಅದು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಹ್ಮ್. ಸ್ವಾಮಿ, ಅರ್ಜುನ, ಇಷ್ಟು ನೀನು ಆಡಿದ್ದ ಹೌದಾದರೆ ನನ್ನ ಅಂತರಂಗ ಏನು ಅನ್ನುವುದನ್ನು ನಿನ್ನ ಮುಂದೆ ನಾನು ಬಿಚ್ಚಿಡಬೇಕಾದ ಅವಶ್ಯಕತೆ ಉಂಟು. ಯಾವುದು ಧನಂಜಯ? ಹಸ್ತಿನಾವತಿಯ ಸಿಂಹಾಸನ ಏನು? ಹ್ಮ್. ಅರ್ಜುನನಲ್ಲಿರುವಂತಹ ಧನುರ್ವಿದ್ಯೆ ಏನು? ಹ್ಮ್. ಪ್ರತ್ಯಕ್ಷವಾಗಿ ಅರ್ಜುನನ ಪ್ರಾಣವನ್ನೇ ನೀನು ಕೇಳ್ತಿದ್ರು ಕೊಡ್ತಿದ್ದೆ ಸ್ವಾಮಿ, ಕೊಡ್ತಿದ್ದೆ. ಹ್ಮ್. ನನಗೆ ನಷ್ಟ ಆಗ್ತದೆ ಅಂತ ಬಾರದೆ ಇದ್ದದ್ದಲ್ಲ ಸ್ವಾಮಿ, ಮತ್ತೆ ನಿನಗೇನೋ ಕಷ್ಟ ಆಗುತ್ತದೆ ನಾನು ಹತ್ತಿರ ಬಂದಿರ ಅನ್ನೋ ಆತಂಕದಿಂದ ಹಿಂದೆ ಉಳಿದೆ. ಹಾ 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 ಹಾ. ಯಾಕಂದ್ರೆ ಹೊರಟು ಬರುವ ಕಾಲಕ್ಕೆ ಸುರಮುನಿಗಳು ಎಚ್ಚರಿಸಿದರು. ಹ್ಮ್. ನೀನೀ ದುರವಸ್ಥೆಯಲ್ಲಿರುವುದನ್ನು ಆಡಿದಂತಹ ನಾರದರೆ ಹ್ಮ್. ಉಟ್ಟ ಉಡುಗೆಯಲ್ಲಿ ಹೊರಟು ನಿಂತಹ ನನ್ನ ಗಮನದ ವೇಗವನ್ನು ನೋಡಿ ನನ್ನನ್ನು ಎಚ್ಚರಿಸಿದರು. ಹ್ಮ್. ಆತುರದ ಬುದ್ಧಿಯಿಂದ ಹೋಗಿ ಕೃಷ್ಣ ಸ್ಪರ್ಶವನ್ನು ಮಾಡದಿರು. ಹ್ಮ್. ಸ್ವಾಮಿ, ಹ್ಮ್. ನಿನ್ನನ್ನು ಮುಟ್ಟಿದರೆ ನನಗೆ ನಷ್ಟ ಆಗ್ತದೆ ಅಂತ ನನ್ನ ಭಾವ ಬಂದದ್ದಲ್ಲ ಆ ಕ್ಷಣಕ್ಕೆ. ಹ್ಮ್. ನಾನು ಮುಟ್ಟಿದರೆ ನಿನಗೆ ಇನ್ನೆಂಥದೋ ಕೇಡಾಗುತ್ತದೆ. ಛೇ ಛೇ, ಅದಾಗುವುದು ಬೇಡ. ಹ್ಮ್. ಆ ಕಾರಣಕ್ಕಾಗಿ ನಿನ್ನಿಂದ ದೂರ ಉಳಿದೆ. ಹ್ಮ್. ಇಲ್ಲದೇ ಇದ್ರೆ ಹ್ಮ್. ಕೃಷ್ಣ ಸಂಸ್ಪರ್ಶಕ್ಕಿಂತ ಹಿತವಾದ ಅನುಭವ ಇನ್ನೊಂದಿದೆಯೇ ಈ ಜಗತ್ತಿನಲ್ಲಿ? ಅಲ್ಲವೇ? ಅರ್ಜುನನಿಗಲ್ಲ, ಹಾ. ಲೋಕದಲ್ಲಿ ಯಾವ ಸಜ್ಜನನಾದರೂ ಹಂಬಲಿಸಬಹುದಾದ ಅವಕಾಶ. ಹ್ಮ್. ಅಪೇಕ್ಷಿಸಿದವರಿಗೆಲ್ಲ ಅಪೇಕ್ಷಿಸದ ವಿಧದಿಂದ ನೀನು ಒದಗಿ ಬಂದಿದ್ದಿ. ಹ್ಮ್. ನಿನ್ನನ್ನು ಮಗನನ್ನಾಗಿ ಪಡೆಯಬೇಕು ಅನ್ನುವಂತಹ ಹಂಬಲಿಸಿದ ವಸುದೇವ ದೇವಕಿಯರಿಗೆ ಕಂದನಾಗಿ ಬಂದಿ. ಹ್ಮ್.
ಆದರೆ ಹ್ಮ್ ತಾಯ ಗರ್ಭದಿಂದ ಬಂದ್ರೆ ಮಾತ್ರ ಮಗ ಆಗುವುದಲ್ಲ. ಹ್ಮ್ ಹ್ಮ್ ಯಶೋಧಾದೇವಿಯಂತೆ ನಿನ್ನನ್ನು ಕಂದನನ್ನಾಗಿ ಹೊಂದಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿದ ಹ್ಮ್ ಸ್ವಚ್ಛವಾದ ನಿರ್ಮಲವಾದ ಮಾತೃತ್ವ ಇದ್ದಂತಹ ಮಾತೆಯರ ಮಡಿಲ ಮಗುವಾಗಿ ಬೆಳೆದೆ. ಹ್ಮ್ ಸಖನಾಗಿ ನಿನ್ನನ್ನು ಹೊಂದಬೇಕು ಅನ್ನುವ ಹಾಗೆ ಹಂಬಲಿಸಿದವರಿಗೆ ಸಖನಾಗಿ ಒದಗಿದೆ. ಹ್ಮ್ ಪತಿಯಾಗಿ ನಿನ್ನನ್ನು ಹಂಬಲಿಸಿದವರಿಗೆ ಪತಿಯಾಗಿ ನೀನು ಸಿಕ್ಕಿದೆ. ಹ್ಮ್ ಸ್ವಾಮಿ, ಧನಂಜಯ, ಹರಿಯುವ ನೀರಿನಂತೆ ಹ್ಮ್ ಎತ್ತಿ ತುಂಬಿದ ಪಾತ್ರೆಯ ಆಕಾರಕ್ಕೆ ಅದು ತನ್ನನ್ನು ಒಗ್ಗಿಸಿಕೊಳ್ಳುತ್ತದೆ. ಹೌದು. ಪ್ರತಿಯೊಬ್ಬನ ಜೀವನದಲ್ಲಿಯೂ ಹ್ಮ್ ಜೀವನದಂತೆ ನೀನೊದಗಿ ಬಂದೆ. ಹ್ಮ್ ಅಂತಹ ನೀನಿಂದು ನಿನಗೆ ಒಂದು ಗುಟುಕು ಜೀವನ ಬೇಕು ಅನ್ನುವುದಕ್ಕಾಗಿ ನನ್ನ ಹತ್ರ ಕೇಳ್ತಾ ಇದ್ದಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ಥತೈವ ಭಜಾಮ್ಯಹಂ. ಲೋಕಕ್ಕೆ ಸಂಜೀವನ ನೀನು. ಹ್ಮ್ ನಿನಗಿಂದಿನ ಕಾಲ ನನ್ನಿಂದ ನೀರು ಕುಡಿಯುವಂತಹ ಒಂದು ಅಪೇಕ್ಷೆ ಬಂತು ಅಂತಾದ್ರೆ ನೀನೇ ಕುಡಿಸಬೇಕು ಕೈಯಾರೆ. ಇದು ನನ್ನ ಬದುಕಿನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹ್ಮ್ ಅದಕ್ಕಾಗಿ ತಂದೂ ಇದ್ದೇನೆ. ಹಾ, ಆದ್ರೆ ಕೊಡುವಲ್ಲಿ ತಡೆಯಾದದ್ದೊಂದೇ. ಸ್ವಲ್ಪ ದೂರ ನಿಂತಿದ್ದೆ. ನಾರದರ ಎಚ್ಚರಿಕೆಯ ನುಡಿ. ಹ್ಮ್ ಕೃಷ್ಣ ಸ್ಪರ್ಶ ಮಾಡಬೇಡ, ಪರಿಣಾಮ ಅವರು ಹೇಳಲಿಲ್ಲ. ಹ್ಮ್ ಕೃಷ್ಣ ಸ್ಪರ್ಶ ಮಾಡಿದರೆ ನಿನ್ನ ಆಯುಷ್ಯ ಮುಗೀತದೆ ಅಂತ ಅವರು ಹೇಳ್ತಿದ್ರೆ ಯಾವಾಗಲೂ ಬಂದು ಮುಟ್ಟುತ್ತಿದ್ದೆ. ಹ್ಮ್ ಕೃಷ್ಣನನ್ನು ಸ್ಪರ್ಶಿಸಿದ್ರೆ ಕೃಷ್ಣನಿಗೇನೋ ಆಪತ್ತು ಬರ್ತದೆ. ಛೇ ಛೇ. ನನ್ನ ಕೃಷ್ಣನನ್ನು ನಾನು ಸಂಕಟಕ್ಕೆ ತಳ್ಳಲಾರೆ ಅನ್ನುವ ಕಾರಣಕ್ಕಾಗಿ ಹ್ಮ್ ಈ ಜಗತ್ತಿನಲ್ಲಿ ನಾನು ಅತ್ಯಂತವಾಗಿ ಇಷ್ಟಪಡುವಂತಹ ಕೃಷ್ಣ ಸಾಮೀಪ್ಯದಿಂದಲಾದರೂ ದೂರ ಉಳಿದೆ. ಹ್ಮ್ ಯಾವುದು ನನಗೆ ಹಿತವೋ ಅದನ್ನು ಅನುಭವಿಸುವಲ್ಲಿ ದೇವರಂತೂ ನಾನು ದಾಕ್ಷಿಣ್ಯ ಬಿಡಲಿಲ್ಲ ಈ ಮೊದಲು. ಹ್ಮ್ ನನ್ನ ಅಭಿಪ್ರಾಯ ಇದು ಕೃಷ್ಣ. ಹ್ಮ್ ಇದನ್ನು ಸ್ಪಷ್ಟವಾಗಿ ಹೇಳಿ ತೋರಿಸಿದವ. ಖಂಡಿತ. ಆದರೆ ಹ್ಮ್ ನಿನ್ನ ಈ ಸ್ಥಿತಿಯನ್ನು ನೋಡಿದಾಗ ಹ್ಮ್ ನನ್ನ ಇಷ್ಟ ಬದಿಗಿರ್ಲಿ, ಹ್ಮ್ ಆದರೆ ಹ್ಮ್ ನಮ್ಮ ಸ್ವಾಮಿಗೆ ಯಾವ ಕಷ್ಟವೂ ಬಾರದಿರಲಿ ಅನ್ನುವ ಭಾವದಿಂದ ಹಿಂದೆ ಕುಳಿದೆ. ಹ್ಮ್ ಅಪರಾಧ ಆಗಿ ಹೋಯಿತು. ಛೇ ಛೇ. ಯಾಕಂದ್ರೆ ಹ್ಮ್ ಒಂದು ಕ್ಷಣಕ್ಕೆ ನಾನು ಅರ್ಜುನ ಅನ್ನುವಂತಹ ಭಾವ ಬಂತು ಸ್ವಾಮಿ. ಹ್ಮ್ ಇಲ್ಲದಿದ್ರೆ ಏನು ಭ್ರಮೆ ನನ್ನದ್ದು. ಹ್ಮ್ ಲೋಕದ ಸಮಸ್ತರ ಸಂಕಟವನ್ನು ಪರಿಹಾರ ಮಾಡುವ ನಿನಗೆ ಹ್ಮ್ ನನ್ನಿಂದ ಸಂಕಟ ಬರುವುದಕ್ಕುಂಟ. ಹ್ಮ್ ಬರ್ತದೆ ಅಂತ ಆದ್ರೆ ನೀನು ಹಂಬಲಿಸಿದ ಸಂಕಟ ಅಂತ ಅರ್ಥ. ಪಾಂಡವರಲ್ಲಿ ನಾನೇ ಧನಂಜಯ ಅಂತ ಹೇಳಿದ ನನಗೆ ನನ್ನ ಸ್ಪರ್ಶದಿಂದ ನಿನಗೆ ಸಂಕಟ ಆಗ್ಲಿಕ್ಕುಂಟ. ಹ್ಮ್ ಹಾಗಿದ್ರೆ ಏನು? ಹ್ಮ್ ಮಾಡುವವನು ನಾನು ಅನ್ನುವಂತಹ ಕರ್ತೃತ್ವ ಜಾಗೃತ ಆದದ್ದರಿಂದ ಬಂದ ಭ್ರಮೆ ಅದು. ಹ್ಮ್ ಅದಲ್ವಲ್ಲ. ಹ್ಮ್ ಎಷ್ಟೋ ಸಲ ನೀನು ಹೇಳಿದ್ದಿ, ಹ್ಮ್ ನಿಮಿತ್ತ ಮಾತ್ರನಾಗಿ ವ್ಯವಹರಿಸುವಷ್ಟೇ ನಿನಗೆ ಸ್ವಾತಂತ್ರ್ಯ ಇರುವುದು ಅಲ್ವೇ. ಆದ್ರೆ ಏನು ಮಾಡುವ, ಹ್ಮ್ ನೆನಪು ಶಕ್ತಿ ಬಹಳ ಕಡಿಮೆ ಮನುಷ್ಯರಿಗೆ. ಗೊತ್ತಾಯ್ತು. ರಣಾಂಗಣದಲ್ಲಿ ನಾನು ಏನು ಉಪದೇಶ ಮಾಡಿದ್ದೇನೋ ಅದನ್ನು ಮತ್ತೆ ಮಾಡಬೇಕಾಗಿ ಬಂದಿತ್ತು ನಿನಗೆ. ಅನುಗೀತೆ ಅಂತ ನೀನೇ ಹೇಳಿ ಅಲ್ವೇ. ಹೌದು, ಹೇಳಬೇಕಾಗಿ ಬಂದಿದೆ, ಮರೆತು ಹೋಗಿದೆ. ಹ್ಮ್ ಆದ್ರೆ ಹ್ಮ್ ಅರ್ಜುನನಿಗೆ ಮರೆತಾಗ ನೆನಪು ಮಾಡಲಿಕ್ಕೆ ನೀನಿದ್ದಿ ಇಷ್ಟು ದಿವಸ. ಹ್ಮ್ ಈಗ ಅರ್ಜುನನ ಮೂಲಕವಾಗಿ ಲೋಕಕ್ಕೆ ಹೇಳಿದ್ದನ್ನು ನೆನಪು ಮಾಡಲಿಕ್ಕೆ ಯಾರಿದ್ದಾರೆ ಸ್ವಾಮಿ? ನಮಗೆ ಅದು ಚಿಂತೆ ಇರುವುದು. ಹ್ಮ್ ಯಾಕೆ ಮುಂದಿನ ಕಲಿಯುಗದ ಆವೇಶವನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೇವೆ. ಹ್ಮ್ ಇಲ್ಲದೆ ಇದ್ರೆ ಹ್ಮ್ ಲೋಕದ ಧರ್ಮವನ್ನು ತಿದ್ದುವುದಕ್ಕಾಗಿ ಮರೆಯ ಮಹಾಚೇತನ ನೀನು ಧರೆಗಿಳಿದು ಬಂದು ಹ್ಮ್ ಒಬ್ಬ ಮಾನವ ಮಾತ್ರನಂತೆ ವ್ಯವಹರಿಸಿದ್ರು ಹ್ಮ್ ನಿನ್ನ ಮನೆಯದ್ದೇ ಕಿಲುಬನ್ನು ತೊಳೆಯುವುದಕ್ಕಾಗಲಿಲ್ಲ. ಹ್ಮ್ 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 ಯಾದವರು ತಾವಾಗಿ ಹೊಡೆದು ಹೊಡೆದು ಸತ್ತು. ಹ್ಮ್ ನಾಶ ಏನು ಹುಟ್ಟಿದವನಿಗೆ ಬರ್ತದೆ? ಅಲ್ಲವೇ. ನಾಶ ಆದದ್ದು ಯಾದವರಲ್ಲ, ಹಾ ಒಂದು ಸಂಸ್ಕಾರ ನಾಶ ಆಯಿತು. ಹ್ಮ್ ಮುಂದಿನ ಕಲಿಯುಗದ ಭವಿಷ್ಯವನ್ನು ತೋರಿಸ್ತಾ ಉಂಟು. ಹ್ಮ್ ಏನಾಗುತ್ತಾ ಇದೆ? ಹ್ಮ್ ಹುಟ್ಟಿಸಿದ ತಂದೆ ಅಪಹಾಸ್ಯಕ್ಕೀಡಾಗುತ್ತಾನೆ. ಹ್ಮ್ ವಿದ್ಯೆ ಹೇಳಿದ ಗುರು ಶಿಷ್ಯನ ಪರೀಕ್ಷೆಗೊಳಗಾಗಬೇಕಾಗುತ್ತದೆ. ಹ್ಮ್ ಕೈ ಹಿಡಿದ ಹೆಂಡತಿಯನ್ನು ಸಂಶಯದಿಂದ ಕಾಣುವ ಬುದ್ಧಿ ಬರ್ತದೆ. ಅಣ್ಣ ತಮ್ಮಂದಿರನ್ನುವ ಬಂಧುತ್ವ ಬಿದ್ದು ಹೋಗುತ್ತದೆ. ಹ್ಮ್ ಅಪೇಯವಾದದ್ದನ್ನು ಸ್ವೀಕರಿಸುವಂತಹ ಪ್ರವೃತ್ತಿ ಹೆಚ್ಚಾಗುತ್ತದೆ. ಹ್ಮ್ ಅನ್ಯಾಯದತ್ತ ಮನಸ್ಸು ಹರಿಯುತ್ತದೆ. ಹ್ಮ್ ನ್ಯಾಯ ಸಾಯುತ್ತದೆ. ಹ್ಮ್ ಅಧರ್ಮ ವಿಜೃಂಭಿಸ್ತದೆ ಹ್ಮ್ ಅನ್ನುವುದಕ್ಕೆ ಸ್ಪಷ್ಟ ಸಂದೇಶವಾಗಿ ಹ್ಮ್. ಯಾದವರ ನಾಶ ಹ್ಮ್ ಕಾಣುತ್ತಾ ಇದ್ದೇವೆ. ಯದುನಾಥನಾದಂತಹ ನಿನಗೊದಗಿದಂತಹ ಗತಿಯನ್ನು ಕಾಣುತ್ತಾ ಇದ್ದೇವೆ. ಹ್ಮ್ ನಿನ್ನ ಕಾಲು ಹಿಡಿದು ನಮಸ್ಕರಿಸಬೇಕಾದ ನಿನ್ನ ಮಕ್ಕಳು ಉಳಿಯಲಿಲ್ಲ, ಹ್ಮ್ ಹ್ಮ್ ನಾಶ ಆಗಿ ಹೋದರು. ಹೌದು. ನಿನ್ನ ಕಾಲಿಗೆ ಬಾಣ ಹೊಡೆದ ಜರನನ್ನು ನೀನು ದಂಡಿಸಿದೀಯಾ?
ನೇರವಾಗಿ ಸ್ವರ್ಗದ ಕಡೆಗೆ ಹೋಗಿದ್ದಾನೆ ದಿವ್ಯವಾದ ವಿಮಾನದಲ್ಲಿ. ಅವ ಪ್ರತ್ಯಕ್ಷವಾಗಿ ನಿನ್ನ ಕಾಲಿಗೆ ಹೊಡೆದ, ಹ್ಮ್ ಅವನನ್ನು ಸ್ವರ್ಗಕ್ಕೆ ಕಳಿಸಿದ. ಹ್ಮ್ ಆದರೆ ಹ್ಮ್ ಅಪ್ರತ್ಯಕ್ಷವಾಗಿ ನಿನ್ನ ಹೃದಯಕ್ಕೆ ಹೊಡೆದರಲ್ಲ ನಿನ್ನ ಮಕ್ಕಳು. ಹ್ಮ್ ಇಲ್ಲ ಸ್ವಾಮಿ, ಹ್ಮ್ ನಿನ್ನ ಮಹಿಮೆಯನ್ನು ವಿವರಿಸಲಿಕ್ಕೆ ನಾನ್ಯಾರು? ಹ್ಮ್ ಇಲ್ಲ, ಹ್ಮ್ ನೀರು ಮುಗಿದು ಹೋಗಕೂಡದು, ಹ್ಮ್ ಬೊಗಸೆಯಲ್ಲಿ ತಂದದ್ದು. ಹ್ಮ್ ಇದು ಆಗಲಿ, ಸ್ವೀಕರಿಸು. ಹತ್ತಿರ ಬಾ. ಮುಖ ಇದು ಇದು ತಾ ಇದು ಇದು ಏನು- ಕುಡಿದಿದ್ದೇನೆ, ಏನು ಸ್ವಾಮಿ? ನಿನ್ನನ್ನು ಬಿಗಿಯಾಗಿ ನಾನೊಮ್ಮೆ ಆಲಂಗಿಸಿಕೊಂಡಿದ್ದೇನೆ. ಇದು ಭದ್ರವಾಗಿ ನನ್ನ ಹೃದಯಕ್ಕೆ ಒತ್ತಿಕೊಂಡವನಿದ್ದೆ. ಹರಿಗುಣಾನರನಂಚವಾಚನ ಎರಗದುಂದುದು ಮೂಲ ರೂಪದಿ ಹರಿಯು ಕಾಣಿಸಿಕೊಂಡ ಶ್ರೀಹರಿಯು ಕಾಣಿಸಿಕೊಂಡ ನಭದಲ್ಲಿ ನರಗಿ ಬೀಗ ಏನು ಮಾಡಿದೆ ಸ್ವಾಮಿ ಇದು? ನಿನ್ನ ಮುಖಕ್ಕೆ ನಾನು ತಂದು ನೀರು ಹುಯ್ಯುವುದಕ್ಕೆ ಮುಂದಕ್ಕೆ ಬಾಗಿದ್ರೆ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡೆಯಲ್ಲ ನೀನು. ಏನು ಅಪ್ಪಿಕೊಂಡೆ, ಅದು ನನಗೆ ಬೇಕಿತ್ತು. ಏನನ್ನೋ ಕಳಕೊಳ್ತಿದ್ದೇನೆ ಅಂತ ಭಾವಿಸಿದ್ದೆ. ಪ್ರತ್ಯಕ್ಷವಾಗಿ ನಿನಗೆ ಕಣ್ಣಿಗೆ ಅದು ಕಾಣುವುದಕ್ಕಿಲ್ಲ. ಆದರೆ ನನ್ನ ಅಂತರಂಗವೇ ಸೋರಿ ಹೋಗಿದೆ ಅಂತ ಈಗ ಅರ್ಥ ಆಗುತ್ತೆ. ಹ್ರಾಸವಾದದ್ದು ಹೌದಲ್ಲ? ಹೌದು ಸ್ವಾಮಿ. ಓ ಸ್ವಾಮಿ, ಅರ್ಜುನ, ಯಾಕೆ ಅರ್ಜುನನನ್ನು ಕಾಣುವ ಹಂಬಲವನ್ನು ನೀನು ಪ್ರಕಟಿಸಿದೆ ಅಂತ ನನಗೆ ಈಗ ಅರ್ಥವಾಗುತ್ತೆ. ಯಾಕೆ ನಿನ್ನನ್ನು ಸ್ಪರ್ಶಿಸುವ ಅಪೇಕ್ಷೆ ಹುಟ್ಟಿತು ಅನ್ನುವುದು ನಿನಗೆ ಗೊತ್ತಾಗಿರಬೇಕು. ಹೌದು, ನಿನ್ನದನ್ನು ನೀನೇ ತೆಗೆದುಕೊಂಡು ಹೋಗುವುದಕ್ಕೆ ಮುಂದಾಗಿದ್ದಿ ಅಷ್ಟೇ. ನೀನೇ ಇಲ್ಲಿ ನಿಕ್ಷೇಪಿಸಿದ್ದಿ ಇಷ್ಟು ಬೇಕು ಅಂತ. ನಾನಿಲ್ಲದ ಮೇಲೆ ನೀನು ಇರಬಾರದು ಅರ್ಜುನ. ಹೌದಲ್ಲ? ಆದಿನಾರಾಯಣ ದರ್ಶನ ಒಮ್ಮೆ ನೆನಪಿಸಿಕೊ. ಹೌದು, ಬ್ರಾಹ್ಮಣನ ಸಂತಾನವನ್ನು ಸಂರಕ್ಷಿಸುವುದಕ್ಕೆ ಪ್ರತಿಜ್ಞಾಬದ್ಧನಾದ ಪಾರ್ಥನಿಗೆ ಸಿಕ್ಕಿದ್ದು ವೈಕುಂಠ ದರ್ಶನ. ಹೌದಲ್ಲ? ಆದಿನಾರಾಯಣನ ದರ್ಶನ. ಹೌದು, ಸರಿ. ಯಾವುದು ಯಾವ ಸಂದರ್ಭದಲ್ಲಿ ಮುಗಿಬೇಕು ಅಂತ ನಿರ್ಣಯಿಸುವ ನೀನು. ಆಡಬೇಕಾದ್ದನ್ನೆಲ್ಲ ಉದ್ಧವನಲ್ಲಿ ಆಡಿದ್ದೇನೆ. ಅಣ್ಣನಾದಂತಹ ಬಲಭದ್ರನು ಮೂಲಧಾಮವನ್ನು ಸೇರಿ ಆಗಿದೆ. ಕಾಲದ ಗತಿ ಇದು, ಈ ಧರ್ಮವನ್ನು ಮೀರುವುದಕ್ಕೆ ನಾವೂ ಅಲ್ಲ ಅಂತ ಅವನಲ್ಲಿ ಹೇಳಿದ್ದೇನೆ. ಹೌದಲ್ಲ? ನಿನ್ನ ದೇಹಕ್ಕೂ ಬಾಣ ತಾಗುತ್ತದೆ, ನಿನ್ನ ಕಾಲಿನಲ್ಲಿಯೂ ಗಾಯ ಆಗುತ್ತದೆ. ಒಂದೇ ಹೇಳ, ಒಬ್ಬರು ನಿನ್ನ ಹಣೆಗೆ ಹೊಡೆದು ರಕ್ತ ತೋರಿಸಿದ್ರು ಲೋಕಕ್ಕೆ. ಸುದರ್ಶನವನ್ನು ಪ್ರದರ್ಶಿಸಿದ್ದು ಮಾತ್ರ ಪರಮ ಭಾಗವತೋತ್ತಮರು. ಹೌದು. ಮತ್ತೊಬ್ಬ ಕಾಲಿಗೆ ಬಾಣ ಹೊಡೆದ. ಹೌದು. ಇವನು ಪರಮ ಭಾಗವತೋತ್ತಮನೇ ಆಗಿರಬೇಕು. ಕಾಲಿಗೆ ಹೊಡೆದದ್ದು ಶೇಷವೇ ಆಗಿತ್ತು ಅರ್ಜುನ. ಯಾವ ವನಕೆಯಿಂದಲೇ ಯಾದವರ ವಂಶ ನಿರ್ಮೂಲವಾಗಿ ಹೋಗಲಿ ಅಂತ ಋಷಿ ಶಾಪವಿತ್ತೋ, ಆ ವನಕೆಯನ್ನು ಚೂರ್ಣಿಸಿ ತಿಕ್ಕಿ ತಿಕ್ಕಿ ಸಮುದ್ರ ಪಾಲು ಮಾಡಿದ್ರು. ಅದರ ಲೋಹದಲ್ಲಿ ಇರುವಂತಹ ಒಂದು ತುಂಡು ಉಳಿದಾಗ ಅದನ್ನು ಹಾಗೆ ಎಸೆದು ಬಿಟ್ರು. ಅದನ್ನು ನುಂಗಿದಂತಹ ಮೀನು, ಆ ಮೀನನ್ನು ಸೀಳಿದಂತಹ ಜರ, ಅದನ್ನೇ ಬಾಣವನ್ನಾಗಿ ಉಪಯೋಗಿಸಿ ನನ್ನ ಕಾಲಿಗೆ ಪ್ರಯೋಗಿಸಿದ ನಾನು ಋಷಿ ಶಾಪಕ್ಕೆ ಒಳಪಡಬೇಕಾದವನೇ ಅಲ್ವೇ? ಕರ್ಮಾಧ್ಯಕ್ಷ ಅಲ್ವ? ನಾವೆಲ್ಲ ಎಷ್ಟು ಸಲ ನಮ್ಮ ಬದುಕು ಅನ್ನುವ ವನಕೆಯನ್ನು ತೀಡಿದ್ರು ಕರ್ಮಶೇಷ ಅನ್ನುವ ಒಂದು ತುಂಡು ಉಳಿಯುತ್ತದೆ. ಅದನ್ನು ಅನುಭವಿಸಲಿಕ್ಕೆ ಬೇಕಾಗಿ ಮತ್ತೆ 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 ಬರ್ತೇವೆ. ಹೌದು. ಈ ಲೋಕ ಧರ್ಮವನ್ನು ಬೋಧಿಸುವುದಕ್ಕೆ ಬೇಕಾಗಿ ನೀನು ಬಹುಶಃ ಈ ಒಂದು ನಾಟಕವು ಮಾಡಿದ್ದು ಕಾಣ್ತದೆ. ಎಷ್ಟು ತಿಕ್ಕಿ ಮುಗಿಸಿದ್ರು ಮನೆತನಕ್ಕೆ ಬಂದದ್ದನ್ನು ಅಷ್ಟು ಬೇಗ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಉಳಿಯುತ್ತದೆ. ಒಂದು ನಾಟುವ ಬಾಣವಾಗಿ ಅದು ಉಳಿಯುತ್ತದೆ ಅನ್ನುವುದನ್ನು ತೋರಿಸುವುದೇ ನಿನ್ನ ಉದ್ದೇಶ ಆಗಿರಬೇಕು. ಆಗಲಿ, ಯಾವ ಕಾಲದಲ್ಲಿ ಯಾವನಿಗೆ ಏನು ಸಿದ್ಧಿಸಬೇಕು, ಯಾವನಿಂದ ಎಷ್ಟು ಸಲ್ಲಬೇಕು ಅನ್ನುವುದನ್ನು ನಿರ್ಣಯಿಸುವಂತಹ ಕಾಲಾಧ್ಯಕ್ಷ, ಕರ್ಮಾಧ್ಯಕ್ಷ ನೀನು. ನಿನ್ನನ್ನು ಅಪ್ಪಿಕೊಳ್ಳುವ ಒಂದು ಕೊನೆಯ ಅವಕಾಶ ಅಲ್ವಾ? ಹೌದು. ನಿನಗೆ ಹೆತ್ತ ತಾಯಿಯನ್ನು ಕಾಣುವ ಅಂತ ಅನ್ನಿಸಲಿಲ್ಲ. ಜನ್ಮ ಕೊಟ್ಟ ವಸುದೇವ ಬರಲಿ ಅಂತ ಹಂಬಲಿಸಿ ಹೇಳಲಿಲ್ಲ.
ಬೇಡ, ಕೈ ಹಿಡಿದ ರುಕ್ಮಿಣಿಯನ್ನು ನೋಡ್ತೇನೆ ಅಂತ ಭಾವಿಸಲಿಲ್ಲ, ಅರ್ಜುನನನ್ನು ನೋಡಬೇಕು ಅಂತ ಭಾವಿಸಿ ಅಪೇಕ್ಷೆ ಅಂತರಂಗದಿಂದ ಹುಟ್ಟಿದ್ದು. ನನ್ನ ಭ್ರಮೆ ಈ ಕ್ಷಣಕ್ಕೆ ಕಳಚಿತ್ತು. ಮೊನ್ನೆಯವರೆಗೂ ಭಾವಿಸಿಕೊಂಡಿದ್ದೆ, ಹೋದಲ್ಲೆಲ್ಲ ಗೆದ್ದಿದ್ದೇನೆ, ಅದು ನನ್ನ ನಿಜವಾದಂತಹ ವಿಜಯ, ಅದುವೇ ವಿಜಯದ ಪಥ ಅಂತ. ಆದರೆ ಯಥಾರ್ಥ ಈಗ ಅರ್ಥ ಆಗ್ತಾ ಉಂಟು. ವಿಜಯ ಪಥ ಯಾವುದು ವಿಜಯ ಅನ್ನೋದು ಕೇಳಿದ್ರೆ ಇದು ಬದುಕಿನ ವಿಜಯ. ಸ್ವಾಮಿ ತಾನೊಪ್ಪಿದಂತಹ ಸಂಬಂಧ, ತಂದೆ ತಾಯಿ ಬಂಧು ಬಳಗ ಮಿತ್ರ ನಂಟರು ಇದೆಲ್ಲವನ್ನು ದೂರ ಮಾಡಿ ನಿಜವಾದಂತಹ ಸಖ ಅರ್ಜುನನೊಬ್ಬನೇ ಅನ್ನುವ ಹಾಗೆ ತೋರಿಸಿಕೊಟ್ಟೆಯಲ್ಲ, ಇದು ವಿಜಯನ ಪಾಲಿನ ವಿಜಯ. ನನ್ನ ಪಥದ ಗಮ್ಯವನ್ನು ನಾನು ಸೇರಿದ್ದೇನೆ ಅನ್ನುವಂತಹ ಸಂತೃಪ್ತಿಯನ್ನು ನಾನು ಹೊಂದುವುದಕ್ಕೆ ನೀನು ಕೊಟ್ಟ ಅವಕಾಶ ಅಂತ ಪಾರ್ಥ, ನಾನು ಹೊರಡುವಂತಹ ಸಮಯ ಬಂದಿದೆ. ಅರ್ಥ ಆಯಿತು, ನಾನು ಹೊರಡಬೇಕು ಅಂತ ಸೂಚಿಸ್ತಾ ಇದ್ದೀನಿ. ಶರೀರವೇ ಇಲ್ಲದ ಮೇಲೆ ನೆರಳಿಗೆ ಅಸ್ತಿತ್ವವೇ ಇಲ್ಲವಲ್ಲ. ಹೌದಲ್ಲ, ಪರಶಿವನೇ ಆವತ್ತು ಎಂದು ಹೇಳಿದ, ನಾನು ಯಾವನದ್ದೋ ನೆರಳು ಅಂತ. ಹಾಗೆಂದು ನಾಟಕದ ಕೊನೆಯ ಅಂಕವನ್ನಾದರೂ ಪರಿಪೂರ್ಣವಾದ ರೀತಿಯಲ್ಲಿ ನಾನಾಗ್ಲಿ ನೀನಾಗ್ಲಿ ಮುಕ್ತಾಯ ಮಾಡಬೇಕು. ನನ್ನ ಜೀವನದ ನಾಟಕದ ಅಂತ್ಯ ಇದು. ಏನು ಸ್ವಾಮಿ, ಇದು ಮಾತಾಡ್ತಾ ಇದ್ದಾಗೆ ಚತುರ್ಭುಜಧಾರಿಯಾಗಿದ್ದಿ, ಶಂಖಚಕ್ರ ಗದಾಪದ್ಮಧರನಾಗಿದ್ದಿ. ಆಗಿದ್ದೇನೆ. ಇದು ಭೂಮಿಯಿಂದ ಆಕಾಶದ ತನಕ ವ್ಯಾಪಿಸಿಕೊಂಡವನಿದ್ದೇನೆ. ನನ್ನದ್ದಾದಂತಹ ಮೂಲಧಾಮವನ್ನು ಸೇರುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನಂತೆ, ಆ ಕಡೆಗೆ ಸಾಗುತ್ತೇನೆ. ಶ್ರೀಹರಿ